ಹರೇ ಕೃಷ್ಣ. ಅಧ್ಯಾಯ 4 ಜ್ಞಾನಯೋಗ ದಿವ್ಯ ಜ್ಞಾನ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂತಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ पाश्चात्य देश तारिणे. जयो श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. श्री श्री राधा गोविंद की जय. श्री श्री गौरनिताय की जय. श्रील प्रभुपाद की जय. हरे कृष्ण. ಇಲ್ಲಿ ಅಧ್ಯಾಯ 4 ಜ್ಞಾನ ಯೋಗ ದಿವ್ಯ ಜ್ಞಾನ. ಸೊ ಇಲ್ಲಿ ಜ್ಞಾನ ಅಂತ ಹೇಳಿದ್ರೆ ನಾವು ಏನು ಶಾಲಾ ಕಾಲೇಜಿನಲ್ಲಿ ಕಲಿತೇವೆ ಅದು ಜ್ಞಾನ ಅಲ್ಲ, ಅದು ಆರ್ಟ್, ಕಲೆ. ಅದು ನಮಗೆ ಜೀವನೋಪಾಯಕ್ಕಾಗಿ ನಾವು ಕಲಿಯುವಂಥದ್ದು. ನಾವು ಏನ್ ಹೇಳ್ತೇವೆ, ಸತ್ತ ಮೇಲೆ ಅದು ನಮ್ಮ ಜೊತೆ ಬರೋದಿಲ್ಲ. ಆದ್ರೆ ಇಲ್ಲಿ ಜ್ಞಾನ ಅಂತ ಹೇಳಿದ್ರೆ ಇದು ನಮಗೆ ಆಧ್ಯಾತ್ಮಿಕ ಜ್ಞಾನ. ಇಲ್ಲಿ ನಾವು ಇದು ನಮಗೆ ಸತ್ತ ಮೇಲೆ ಕೂಡ ನಮ್ಮ ಜೊತೆ ಬರ್ತದೆ, ಕ್ಯಾರಿ ಫಾರ್ವರ್ಡ್ ಆಗುವಂಥದ್ದು. ಹಾಗಾಗಿ ಇದನ್ನ ನಾವು ತಿಳಿಯುವಂಥದ್ದು. ದಿವ್ಯ ಜ್ಞಾನ ಅಂತ ಹೇಳಿದ್ರೆ ಟ್ರಾನ್ಸೆಂಡೆಂಟಲ್ ನಾಲೆಜ್, ಅಂದ್ರೆ ಇದು ಗೋಲೋಕೇರ ಪ್ರೇಮಧ್ವನಿ. ಇದು ಭಗವಂತನೇ ಅವನ ದಿವ್ಯವಾದ ಬಾಯಿಯಿಂದ ಹೇಳಿರುವಂಥದ್ದು. ಅಧ್ಯಾಯ 4ರ ಅವಲೋಕನ. ದಿವ್ಯ ಜ್ಞಾನದ ವಂಶ ಪರಂಪರಾ. ಮೊದಲನೇ ಶ್ಲೋಕದಿಂದ 4ನೇ ಶ್ಲೋಕದಲ್ಲಿ ಭಗವಂತನ ಅವತಾರದ ಸ್ವರೂಪ. 5ರಿಂದ 10ನೇ ಶ್ಲೋಕದಲ್ಲಿ ಕೃಷ್ಣ ಎಲ್ಲಾ ಮಾರ್ಗಗಳ ಸೃಷ್ಟಿಕರ್ತ ಮತ್ತು ಪರಾಕಾಷ್ಠೆ. ಜ್ಞಾನದ ವೇದಿಕೆಯಲ್ಲಿ ಕರ್ಮವನ್ನು ಅರ್ಥ ಮಾಡಿಕೊಳ್ಳುವುದು, ಯಜ್ಞದ ಮೂಲಕ ಜ್ಞಾನವನ್ನು ಪಡೆಯುವುದು. ಓಕೆ, ಒಂದು ನಿಮಿಷ. ಜ್ಞಾನದ ವೇದಿಕೆಯಲ್ಲಿ ಕರ್ಮವನ್ನು ಅರ್ಥ ಮಾಡಿಕೊಳ್ಳುವುದು, ಇದು 16ರಿಂದ 24ನೇ ಶ್ಲೋಕ. ಕೃಷ್ಣ ಎಲ್ಲಾ ಮಾರ್ಗಗಳ ಸೃಷ್ಟಿಕರ್ತ ಮತ್ತು ಪರಾಕಾಷ್ಠೆ 11ರಿಂದ 15ನೇ ಶ್ಲೋಕದಲ್ಲಿ ನೋಡ್ಬೋದು. ಇನ್ನು ಯಜ್ಞದ ಮೂಲಕ ಜ್ಞಾನವನ್ನು ಪಡೆಯುವುದು 25ರಿಂದ 42ನೇ ಶ್ಲೋಕ. ಯಜ್ಞವನ್ನು ಸಾಧಿಸುವ ವಿಧಾನ, ಫಲಿತಾಂಶಗಳು ಮತ್ತು ಮಹಿಮೆಗಳು, ಇದು 34ರಿಂದ 42ನೇ ಶ್ಲೋಕದಲ್ಲಿ. ಭಗವದ್ಗೀತಾ ಯಥಾರೂಪ. ಇಲ್ಲಿ ಪ್ರಭುಪಾದರು ಭಗವದ್ಗೀತಾ ಯಥಾರೂಪ ಅಂತ ಕೊಟ್ಟಿದ್ದಾರೆ. ಯಾಕೆ ಪ್ರಭುಪಾದರು ಯಥಾರೂಪ ಅಂತ ಕೊಟ್ಟಿದ್ದಾರೆ ಅಂತ ಯಾರಾದ್ರೂ ಹೇಳ್ಬೋದಾ? ಭಗವದ್ಗೀತಾ ಆಸ್ ಇಟ್ ಈಸ್ ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೋದು, ಚಾಟ್ ಅಲ್ಲಿ ಕೂಡ ಹಾಕ್ಬೋದು. ಎಸ್ ಪಲ್ಲವಿ ಅವರೇ ಹೇಳಿ. ಭಗವಂತ ಹೇಗೆ ಹೇಳಿದಾನೋ ಹಾಗೆ ಹೇಳೋದಕ್ಕೆ ಯಥಾರೂಪ ಅಂತ ಹೇಳಿದ್ದು. ಎಸ್, ವೆರಿ ಗುಡ್ ಮೆಸೇಜ್. ಎಸ್, ರತೀಶ್ ಅವರು ಹೇಳಿದ್ದಾರೆ ಪಾರಂಪರಿಕವಾಗಿ ಬಂದಿರುವುದು. ಎಸ್, ವೆರಿ ಗುಡ್. ಸೊ ಇಲ್ಲಿ ಭಗವದ್ಗೀತಾ ಆಸ್ ಇಟ್ ಈಸ್, ಭಗವಂತ ಹೇಗೆ ಹೇಳಿದಾನೆ ಹಾಗೆ ಪ್ರಭುಪಾದರು ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅಂದ್ರೆ ಈ ಒಂದು ವೇದಿಕ್ ಸೈನ್ಸ್ ಹೇಳುವಂಥದ್ದು ಇದು ಡಿಸೆಂಡಿಂಗ್ ಆರ್ಡರ್. ಭಗವಂತ ಹೇಗೆ ಹೇಳಿದಾನೆ ಅದೇ ರೀತಿ ಉಪದೇಶಿಸಲ್ಪಡ್ತಾ ಬರುತ್ತೆ, ಯಾವುದೇ ಚೇಂಜಸ್ ಇರೋದಿಲ್ಲ. ಆಚಾರ್ಯರಿಗೆ ಯಾರೋ ಬ್ರಹ್ಮನಿಂದ ನಾರದರಿಗೆ ಈ ರೀತಿಯಾಗಿ 32ನೇ ಸ್ಥಾನದಲ್ಲಿ ಪ್ರಭುಪಾದರಿದ್ದಾರೆ. ಆದ್ರೆ ಸೋ ಕಾಲ್ಡ್ ಸೈನ್ಸ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಅದು ಅಸೆಂಡಿಂಗ್ ಆರ್ಡರ್. ಈಗ ನಿಮಗೆ 20 ವರ್ಷದಿಂದ ಯಾವುದೋ ಒಂದು ಅವರು ಆವಿಷ್ಕಾರ ಮಾಡಿರ್ತಾರೆ. ಈಗ ಉದಾಹರಣೆಗೆ ಜನರೇಟರ್ ಅಂತ ಅನ್ಕೊಂಡ್ರೆ ಇನ್ನೊಬ್ಬರು ವಿಜ್ಞಾನಿ ಬಂದು ಏನ್ ಮಾಡ್ತಾರೆ, ಅವರನ್ನ
ಕೆಳಗೆ ಹಾಕ್ಬಿಟ್ಟು ಅವರು ಒಂದು ಹೊಸದಾದ ಒಂದು ಇನ್ವೆಸ್ಟಿಗೇಷನ್ ಮಾಡುವಂತದ್ದು ಈ ರೀತಿಯಾಗಿ. ಇದರಲ್ಲಿ ಆಧ್ಯಾತ್ಮಿಕದಲ್ಲಿ ಹೇಗೆ ಅಂತ ಹೇಳಿದ್ರೆ ಅವರು ಯಾವಾಗ್ಲೂ ಕೂಡ ಹಿಂದಿನ ಆಚಾರ್ಯರಿಗೆ ಪ್ರಾಮುಖ್ಯತೆಯನ್ನು ಕೊಡೋದು, ಅವರು ಹೇಳಿದ್ದನ್ನು ಒಪ್ಪಿಕೊಳ್ಳುವಂಥದ್ದು. ಆದ್ರೆ ಸೋ ಕಾಲ್ಡ್ ಸೈನ್ಸ್ ಅಲ್ಲಿ ಹೇಗೆ ಅಂದ್ರೆ ಅವರು ಹೊಸದಾಗಿ ಕಂಡುಹುಡುಕುತ್ತಾ ಹೋಗುವಂಥದ್ದು, ಹಿಂದಿನವರಿಗೆ ಅವರು ಆದ್ಯತೆಯನ್ನು ಕೊಡೋದಿಲ್ಲ ಅಂತ ನಾವು ನೋಡ್ಬೋದು. ಭಗವದ್ಗೀತಾ ಆಸ್ ಇಟ್ ಈಸ್ ಅಂತ ಹೇಳಿದ್ರೆ ಇದು ಅಪೌರುಷೇಯ ಗ್ರಂಥ, ಭಗವಂತನೇ ಹೇಳಿರುವಂಥದ್ದು. ಮಾರುಕಟ್ಟೆಯಲ್ಲಿ ಲಭ್ಯವಿರುವ 100 ಗೀತಾ ಆವೃತ್ತಿಗಳಲ್ಲಿ ನಿಮ್ಮ ಪ್ರಕಾರ ಸೂಕ್ತವಾದ ಗೀತೆ ಯಾವುದು? ಇದನ್ನ ನೀವು ಚಾಟಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಮಾರುಕಟ್ಟೆಯಲ್ಲಿ ಈಗ ಸಾವಿರಾರು ಎಡಿಷನ್ ಇರುತ್ತದೆ ಭಗವದ್ಗೀತೆ. ಸೊ ನಿಮ್ಮ ಪ್ರಕಾರ ಸೂಕ್ತವಾದ ಗೀತೆ ಯಾವುದು? ಹರೇ ಕೃಷ್ಣ. ಓಪನ್ ಅನ್ಮ್ಯೂಟ್ ಮಾಡ್ಬೇಕಾ? ಓಕೆ, ಲತಾ ಶೆಟ್ಟಿ ಅವರು ಹೇಳಿ. ಲತಾ, ಭಗವದ್ಗೀತಾದಲ್ಲಿಯೇ ಮಾರುಕಟ್ಟೆಯಲ್ಲಿ ಲಭ್ಯವಿರುವ 100 ಗೀತಾವೃತ್ತಿಗಳು ಇರುತ್ತೆ. ಸೊ ಅದರಲ್ಲಿ ನಿಮ್ಮ ಪ್ರಕಾರ ಸೂಕ್ತವಾದ ಗೀತೆ ಯಾವುದು? ಭಗವದ್ಗೀತಾ ಯಥಾರೂಪ ಅಂತ ಪ್ರವೀಣ ಅವರು ಸೆಟಲ್ ಹಾಕಿದ್ದಾರೆ. ಯಥಾರೂಪ. ಎಸ್, ಹೊನ್ನಯ್ಯ ಅವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಗುರು ಪರಂಪರೆಯಿಂದ 32ನೇದು ಶ್ರೀ ಭಕ್ತಿ ವೇದಾಂತ ಪ್ರಭುಪಾದ ಸ್ವಾಮೀಜಿಯವರು ಬಂದಿರದೆ ಪರಿಪೂರ್ಣವಾಗಿರೋದು ಮಾತಾಜಿ. ಓಕೆ, ಧನ್ಯವಾದ. ವೆರಿ ಗುಡ್. ಇಲ್ಲಿ ಮಾರುಕಟ್ಟೆಯಲ್ಲಿ ನಿಮಗೆ 100 ಎಡಿಷನ್ ಇರ್ತದೆ. ಈಗ 500 ಎಡಿಷನ್ ಇದ್ರೆ ಅದರಲ್ಲಿ ಒಂದು 500 ಎಡಿಷನ್ ಇದ್ರೆ ಅದರಲ್ಲಿ 490 ಹೇಗೆ ಅಂತ ಹೇಳಿದ್ರೆ ಅವರು ಕೃಷ್ಣ ಹೇಳಿದ ರೀತಿಯಲ್ಲಿ ಬರ್ದಿರೋದಿಲ್ಲ, ಅವರವರ ಅಭಿಪ್ರಾಯವನ್ನು ನೀಡಿರ್ತಾರೆ. ಆದ್ರೆ ಒಂದು 10 ಎಡಿಷನ್ ಮಾತ್ರ ಕೃಷ್ಣ ಹೇಳಿದ ರೀತಿಯಲ್ಲಿ ಇರುತ್ತೆ. ಕೃಷ್ಣ ಹೇಳಿದ ರೀತಿಯಲ್ಲಿ ಇರುತ್ತೆ. ಯಾಕೆ? ಈಗ ಅವರವರ ಅಭಿಪ್ರಾಯ ಬರ್ತಿರೋದನ್ನು ಪುಸ್ತಕವನ್ನು ತಗೊಂಡು ನಾವು ಓದಿದ್ರೆ ಏನಾಗ್ತದೆ, ಆಧ್ಯಾತ್ಮಿಕ ಆತ್ಮಹತ್ಯೆ ಮಾಡಿಕೊಂಡಾಗ್ತದೆ. ಯಾಕಂತ ಹೇಳಿದ್ರೆ ಅದರಿಂದ ನಮಗೆ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಹೊಂದಲಿಕ್ಕೆ ಆಗೋದಿಲ್ಲ. ನಾವು ಎಷ್ಟು ವರ್ಷಗಳು ಕೂಡ ಓದಿದ್ರು ಕೂಡ ನಮಗೆ ಏನು ಕೂಡ ಅದರಲ್ಲಿ ಒಳ್ಳೆಯ ಫಲಿತಾಂಶ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಕೃಷ್ಣ ಹೇಳಿದ ರೀತಿಯಲ್ಲಿಯೇ ಇರುವಂತ ಪುಸ್ತಕಗಳನ್ನು ಪರ್ಚೇಸ್ ಮಾಡ್ಬೇಕು. ಸೊ ಇಲ್ಲಿ ಪ್ರಭುಪಾದರು ಅವರು ಗುರು ಪರಂಪರೆ ನೀವು ನೋಡಿದಿರ 32ನೇ ಸ್ಥಾನದಲ್ಲಿ ಪ್ರಭುಪಾದರಿದ್ದಾರೆ. ಸೊ ಅವರ ಈ ಭಗವದ್ಗೀತಾ ಯಥಾರೂಪ ಪುಸ್ತಕವನ್ನೇ ನೀವು ಖರೀದಿಸಿ ಓದಿದ್ರೆ ನಿಮಗೆ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಹೊಂದಲಿಕ್ಕೆ ಸಾಧ್ಯತೆ ಇದೆ, ಇಲ್ಲದಿದ್ರೆ ಸಾಧ್ಯ ಇಲ್ಲ. ಯಾಕೆ? ಈಗ ಅವರವರ ಅಭಿಪ್ರಾಯ ನೀಡಿದ್ರೆ ಯಾಕೆ ಆ ಪುಸ್ತಕವನ್ನು ಖರೀದಿಸಬಾರ್ದು ಅಂತ ಹೇಳಿದ್ರೆ, ಈಗ ಸಾಮಾನ್ಯ ಜನರಲ್ಲಿ 4 ದೋಷಗಳಿರ್ತವೆ. ಅಂದ್ರೆ ತಪ್ಪು ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ಭ್ರಮೆಗೆ ಒಳಗಾಗುವಂಥದ್ದು, ಇಂದ್ರಿಯಗಳು ಅಪರಿಪೂರ್ಣ. ಈಗ ತಪ್ಪು ಮಾಡುವಂಥದ್ದು ಅಂತ ಹೇಳಿದ್ರೆ, ಈಗ ಪ್ರತಿಯೊಬ್ಬರು ಕೂಡ ತಪ್ಪು ಮಾಡಿಯೇ ಮಾಡ್ತಾರೆ. ತಪ್ಪು ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ್ಲೇಬೇಕು, ಅದು ಸ್ವಭಾವ, ಮನುಷ್ಯನ ಸ್ವಭಾವ. ಮಾಯಿಗೆ ಒಳಗಾಗೋದು. ಮಾಯೆ ಅಂತ ಹೇಳಿದ್ರೆ, ಈಗ ನಿಮ್ಮನ್ನ ಯಾರಾದ್ರೂ ಕೇಳ್ತಾರೆ, ನೀವು ಯಾರು ಅಂತ ಕೇಳಿದಾಗ ನೀವೇನ್ ಹೇಳ್ತೀರಾ? ನಿಮ್ ಹೆಸರಿಂದ ನೀವು ಗುರುತಿಸ್ಕೊಳ್ತೀರಾ. ನಾನು ಇಂಥವನು, ನಾನು ಇಂಥವರ ಮಗ, ಇಂಥವರ ಮಗಳು, ಈ ರೀತಿಯಾಗಿ. ಇದು ಭ್ರಮೆ, ಇದು ಮಾಯೆ ಅಂತ ಹೇಳಲಾಗ್ತದೆ. ಅಂದ್ರೆ ಏನು ಇಲ್ಲದನ್ನು ಇದೆ ಅಂತ ಒಪ್ಪುವಂಥದ್ದು. ಪ್ರತಿಯೊಬ್ಬರು ಕೂಡ ಆ ದೇಹವನ್ನೇ ಆತ್ಮ ಎಂದು ಭಾವಿಸ್ತಾರೆ ಅಂತ ತಿಳಿಬಹುದು. ಸೊ ಇವೆಲ್ಲ ದೇಹವನ್ನು ಗುರುತಿಸುವಂಥದ್ದು. ಆದರೆ ನಾವು ಈ ದೇಹವಲ್ಲ, ನಾವು ಈ ಆತ್ಮ ಅಂತ ತಿಳಿಬೇಕು. ನಂತರ ಮೋಸ ಮಾಡುವ ಪ್ರವೃತ್ತಿ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮೋಸ ಮಾಡುವ ಪ್ರವೃತ್ತಿ ಇರ್ತದೆ. ಈಗ ನೀವು ನೋಡ್ಬೋದು, ಇಷ್ಟೇ ಒಂದು ಶತದಡ್ಡನಾಗಿದ್ರು ಕೂಡ ಬುದ್ಧಿವಂತರ ರೀತಿಯಲ್ಲಿ ಒಂದು ತತ್ವಗಳನ್ನು ಚರ್ಚಿಸುವಂಥದ್ದು ಈ ರೀತಿಯಾಗಿ ನಡೀತಾ ಇರ್ತದೆ. ಅದು ಹೀಗೆ, ಇದು ಹಾಗೆ ಅಂತೇಳಿ ಅವರದೇ ಆದ ಒಂದು ಸಿದ್ಧಾಂತವನ್ನು ಹೇಳ್ತಾರೆ. ಬಟ್ ಅವರಿಗೆ ಅವರ ಸ್ಥಾನವೇ ಗೊತ್ತಿರೋದಿಲ್ಲ. ತಾನು ಒಂದು ದೋಷಪೂರ್ಣನಾದ್ರೂ ಕೂಡ ತತ್ವಶಾಸ್ತ್ರದ ಮೇಲೆ ಪುಸ್ತಕ ಬರೀತಾರೆ. ಇದು ಮೋಸ ಮಾಡುವ, ವಂಚನೆ ಮಾಡುವ ಪ್ರವೃತ್ತಿಯಾಗಿರ್ತದೆ. ಇನ್ನು ನಮ್ಮ ಇಂದ್ರಿಯಗಳು ಅಪರಿಪೂರ್ಣ.
ಈಗ ನಮ್ಮ ಕಣ್ಣುಗಳ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇರ್ತದೆ. ಈಗ ಅನೇಕ ವೇಳೆ ನಾವು ಕೇಳುವಂತದ್ದು ಜನರು ಹೇಗೆಂದ್ರೆ, ನೀವು ದೇವರನ್ನು ನೋಡಿದ್ದೀರಾ, ನೀವು ನನಗೆ ದೇವರನ್ನು ತೋರಿಸಬಲ್ಲಿರಾ, ಈ ರೀತಿ ಎಲ್ಲ ಕೇಳ್ತಾರೆ. ಬಟ್ ಈಗ ನಮಗೆ ದೇವರನ್ನು ನೋಡುವ ಕಣ್ಣುಗಳಿದೆಯಾ ಅಂತ ಹೇಳಿ ನಾವು ಫಸ್ಟ್ ತಿಳಿದುಕೊಳ್ಬೇಕು. ಯಾಕಂತ ಹೇಳಿದ್ರೆ, ಒಂದು ಕತ್ತಲೆಯ ಕೋಣೆಗೆ ಹೋದ್ರೆ ನಮಗೆ ಏನು ಕೂಡ ಕಾಣಿಸೋದಿಲ್ಲ, ನಮ್ಮ ಕೈಯೇ ನಮಗೆ ಕಾಣಿಸೋದಿಲ್ಲ, ಅಷ್ಟು ನಾವು ಬೆಳಕಿನ ಮೇಲೆ ಡಿಪೆಂಡ್ ಆಗಿರ್ತೇವೆ. ಹಾಗಾಗಿ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ, ನಾವು ಎಲ್ಲದಕ್ಕೂ ಡಿಪೆಂಡೆಂಟ್ ಆಗಿದ್ದೇವೆ, ಅದನ್ನ ನಾವು ತಿಳಿಬೇಕು. ಹಾಗಾಗಿ ಈ 4 ದೋಷ ಇರುವ ಸಾಮಾನ್ಯ ಜನರು ಬರೆದಿರುವಂತ ಭಗವದ್ಗೀತೆ ಪುಸ್ತಕವನ್ನು ಓದಿದ್ರೆ ನಮಗೆ ಏನಾದ್ರೂ ಅದರಲ್ಲಿ ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಹಾಗಾಗಿ ಭಗವದ್ಗೀತಾ ಯಥಾರೂಪ, ಇಲ್ಲಿ ಭಗವಂತನೇ ತನ್ನ ದಿವ್ಯವಾದ ಬಾಯಿಂದ ಹೇಳಿರುವಂತದ್ದು. ಸೊ ಇದು ಅಪೌರುಷೇಯ ಗ್ರಂಥ, ಇದು ಭಗವಂತನೇ ಹೇಳಿರುವಂತದ್ದು. ಹಾಗಾಗಿ ಈ ಒಂದು ಭಗವದ್ಗೀತಾ ಯಥಾರೂಪ ಪುಸ್ತಕವನ್ನೇ ಓದಿ ಖರೀದಿಸಿ ಓದ್ಬೇಕು. ಭಗವದ್ಗೀತೆಯ ಇತಿಹಾಸ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಅಬ್ರವೀತ್. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನೆಂದರೆ ಸೂರ್ಯನಿಗೆ ಹೇಳಿದೆನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು, ಮನುವು ಇಕ್ಷ್ವಾಕುವಿಗೆ ಹೇಳಿದನು. ಸೊ ಇಲ್ಲಿ ಭಗವಂತ ಮೊದಲಿಗೆ ಯಾರಿಗೆ ಹೇಳುವುದು? ಸೂರ್ಯದೇವ. ಸೂರ್ಯ ಅದು ಕೂಡ ಆ ಸಮಯದ ವಿವಸ್ವಾನನ್ಗೆ ಹೇಳುವಂಥದ್ದು. ಅಂದ್ರೆ ಈ ಸೌರ ವ್ಯೂಹದ ಎಲ್ಲಾ ಗ್ರಹಗಳಿಗೆ ಮೂಲ ಸೂರ್ಯಲೋಕ, ಇದರ ರಾಜನಾದ ಸೂರ್ಯದೇವನಿಗೆ ಆ ಕಲ್ಪದಲ್ಲಿ ವಿವಸ್ವಾನ್ ಅಂತ ಹೆಸರಿತ್ತು ಸೂರ್ಯದೇವನಿಗೆ. ಸೊ ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗ್ತದೆ, ಯಚ್ಚಕ್ಷುರೇಶ ಸವಿತಾ ಸಕಲಾ ಗ್ರಹಾಣಾಂ ರಾಜ ಸಮಸ್ತ ಸುರಮೂರ್ತಿರಶೇಷ ತೇಜಾಹ ಯಸ್ಯಾಜ್ಞೆಯ ಭ್ರಮತಿ ಸಂವ್ರತ ಕಾಲಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಬ್ರಹ್ಮದೇವನು ಹೇಳಿದ, ದೇವೋತ್ತಮ ಪರಮಪುರುಷನಾದ ಗೋವಿಂದನನ್ನು, ಕೃಷ್ಣನನ್ನು ನಾನು ಪೂಜಿಸ ಬಯಸ್ತೇನೆ. ಅವನು ಆದಿಪುರುಷ. ಎಲ್ಲ ಗ್ರಹಗಳ ರಾಜನಾದ ಸೂರ್ಯನು ಅವನ ಆಜ್ಞೆಯಂತೆ ಅಗಾಧ ಶಕ್ತಿಯನ್ನು, ಶಾಖವನ್ನು ಪಡೆದಿರ್ತಾನೆ. ಸೂರ್ಯನು ಭಗವಂತನ ಕಣ್ಣಿನ ಪ್ರತಿನಿಧಿ. ಸೂರ್ಯಚಂದ್ರರು ಹೇಗೆಂದ್ರೆ ಭಗವಂತನ ಒಂದು ಸೂರ್ಯ ಭಗವಂತನ ಹಾಟ್ ಐ ಆದ್ರೆ ಚಂದ್ರ ಭಗವಂತನ ಕೋಲ್ಡ್ ಐ, ಕಣ್ಣು. ಸೊ ಆತನ ಆಜ್ಞೆಯಂತೆ, ಭಗವಂತನ ಆಜ್ಞೆಯಂತೆ ಸೂರ್ಯನು ತನ್ನ ಪದದಲ್ಲಿ ಚಲಿಸುತ್ತಾನೆ. ಸೊ ಲಕ್ಷಾಂತರ ವರ್ಷಗಳ ಹಿಂದೆ ಮೊದಲಿಗೆ ಈ ಭಗವದ್ಗೀತೆ ಜ್ಞಾನವನ್ನು ಭಗವಂತನು ಸೂರ್ಯದೇವನಿಗೆ ಹೇಳುವಂಥದ್ದು, ಸೂರ್ಯನಿಗೆ ಹೇಳುವಂಥದ್ದು. ನಂತರ ಸೂರ್ಯನು ಯಾರಿಗೆ ಹೇಳುವಂಥದ್ದು? ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ನಂತರ ಮನು ಇದು ಯಾವಾಗ ಅಂತ ಹೇಳಿದ್ರೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸ್ತಾನೆ. ಆ ಸಮಯದಲ್ಲಿಯೇ ಶ್ರೀರಾಮಚಂದ್ರ ರಘುವಂಶದಲ್ಲಿ ಅವತರಿಸುವಂಥದ್ದು. ನಂತರ ವಿವಸ್ವಾನನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳ್ತಾನೆ, ಮನುವು ಇಕ್ಷ್ವಾಕು ರಾಜನಿಗೆ ಹೇಳ್ತಾನೆ. ಇಕ್ಷ್ವಾಕು ಅಂತ ಹೇಳಿದ್ರೆ ಭೂಗ್ರಹದ ರಾಜ ಮತ್ತು ರಘುವಂಶದ ಮೂಲ ಪುರುಷ. ಸೊ ಇಕ್ಷ್ವಾಕು ಮಹಾರಾಜನ ಕಾಲದಿಂದ, ಭಗವದ್ಗೀತೆಯು ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವ ಕುಲದಲ್ಲಿ ಉಳಿದು ಬಂದಿದೆ. ಸೊ ಈ ರೀತಿಯಾಗಿ ಪರಂಪರಾಗತವಾಗಿ ಉಪದೇಶಿಸಲ್ಪಡ್ತಾ ಇರುತ್ತೆ. ನಂತರ ಏನಾಯ್ತು ಅಂತ ನೋಡೋಣ. ಏವಂ ಪರಂಪರಾ ಪ್ರಾಪ್ತಾಮಿಮಂ ರಾಜರ್ಷಯೋ ವಿದುಃ ಸಕಾಲನೇಹ ಮಹತಾ ಯೋಗೋ ನಷ್ಟ ಪರಂತಪ. ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜರ್ಷಿಗಳು ಅದನ್ನು ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು. ಆದುದರಿಂದ ಈ ವಿಜ್ಞಾನವು ನಷ್ಟವಾಗುವಂತೆ ಕಾಣುತ್ತದೆ. ಸೊ ಈ ರೀತಿಯಾಗಿ ರಾಜರಿಗೆ ಅದು ಉಪದೇಶಿಸಲ್ಪಡ್ತಾ ಇತ್ತು. ಆದ್ರೆ ಮಧ್ಯದಲ್ಲಿ ಏನಾಯ್ತು? ಅದು ಸ್ಟಾಪ್ ಆಯ್ತು. ಅಂದ್ರೆ ಯಾರೋ ಒಬ್ರು ರಾಜ ಇನ್ನೊಬ್ಬ ರಾಜನಿಗೆ ಹೇಳದೆ ಅಲ್ಲಿ ಅದು ನಿಂತು ಹೋಯ್ತು. ಮೊದಲು ರಾಜರುಗಳನ್ನು ರಾಜರ್ಷಿ ಅಂತ ಹೇಳ್ತಾ ಇದ್ರು. ಈಗ ಪರೀಕ್ಷಿತ ಮಹಾರಾಜ, ಪ್ರಹ್ಲಾದ್ ಮಹಾರಾಜ, ಧ್ರುವ ಮಹಾರಾಜ ಇವರೆಲ್ಲರೂ ಕೂಡ ಹೇಗೆ ಅಂದ್ರೆ
ಈ ಭಗವದ್ಗೀತೆಯ ಜ್ಞಾನ ಇತ್ತವರಿಗೆ ಅವರು ಪ್ರಜೆಗಳಿಗೆ ತಿಳಿಸ್ತಾ ಇದ್ರು ಯಾವ ರೀತಿಯಾಗಿ ಈ ಒಂದು ನಾವು ಆತ್ಮದ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಅವರು ತಿಳಿಸ್ತಾ ಇದ್ರು. ಸೊ ಅವರನ್ನು ರಾಜರ್ಷಿಗಳು ಅಂತ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಅವರು ಭಗವಂತ ಹೇಗೆ ಹೇಳಿದಾನೆ ಅದೇ ರೀತಿಯಾಗಿ ಆ ಒಂದು ರಾಜ್ಯವನ್ನು ನೋಡಿಕೊಳ್ತಾ ಇದ್ರು. ನಂತರ ಆದ್ರೆ ಈ ಒಂದು ವಿಜ್ಞಾನವು ಆ ರೀತಿಯಾಗಿ ಪರಂಪರಾಗತವಾಗಿ ಬರ್ತಾ ಇತ್ತು, ಆದ್ರೆ ಮಧ್ಯದಲ್ಲಿ ಅದು ಛೇದವಾಯಿತು. ಆದ್ರಿಂದ ಈ ವಿಜ್ಞಾನವು ನಷ್ಟವಾಗುವಂತೆ ಕಾಣ್ತದೆ. ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಈ 5000 ವರ್ಷಗಳ ಹಿಂದೆ ದ್ವಾಪರಯುಗದಲ್ಲಿ ಆ ಕೃಷ್ಣನು ಅರ್ಜುನನಿಗೆ ಹೇಳೋ ಮುಖಾಂತರ ಮತ್ತೆ ಅದು ಪ್ರಾರಂಭ ಆಗುವಂಥದ್ದು. ನಿಷ್ಠಾವಂತ ಗುರುವನ್ನು ನೀವು ಹೇಗೆ ಗುರುತಿಸುತ್ತೀರಿ? ಈಗ ನೀವು ಗುರು ಅಂತ ಹೇಳಿದ್ರೆ ಅವರು ನಿಷ್ಠಾವಂತ ಗುರು ಅಂತ ಹೇಳಿದ್ರೆ ನೀವು ಹೇಗೆ ಗುರುತಿಸ್ತೀರಿ? ಅವರಲ್ಲಿ ಯಾವ ಗುಣಗಳಿರ್ಬೇಕು? ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು, ಚಾಟ್ ಅಲ್ಲಿ ಕೂಡ ಹಾಕ್ಬೋದು. ನಿಷ್ಠಾವಂತ ಗುರುವನ್ನು ನೀವು ಹೇಗೆ ಗುರುತಿಸುತ್ತೀರಿ? ಎಸ್ ಸಂದೇಶ್ ಅವರು ಸಮಾನತೆ, ಜನ, ಧನ, ಗುಣ. ಓಕೆ, ಹೇಳಿ ಪಲ್ಲವಿ ಅವರು. ಗುರು ಪರಂಪರೆಯಿಂದ ಬಂದಿರ್ಬೇಕು ಅವರು. ವೆರಿ ಗುಡ್, ಗುರು ಪರಂಪರೆಯಿಂದ ಬಂದಿರ್ಬೇಕು. ನೆಕ್ಸ್ಟ್ ಚಂದ್ರು ಅವರು. ಅವರು ವಾಚೋವೇಗ ಮನಸಾವೇಗಂ ಕ್ರೋಧವೇಗಂ ಅಂತ ಹೇಳ್ತಾರಲ್ಲ ಮಾತಾಜಿ, ಅವರು ಮನಸ್ಸನ್ನು ನಿಗ್ರಹಿಸುವಂತವರಾಗಿರ್ಬೇಕು, ಮಾತ ನಿಗ್ರಹಿಸುವಂತವರಾಗಿರ್ಬೇಕು, ಕ್ರೋಧನ ನಿಗ್ರಹಿಸುವಂತವರಾಗಿರ್ಬೇಕು. ಓ ವೆರಿ ಗುಡ್. ಆಮೇಲೆ ಕ್ರೋಧ ಆ ರೀತಿಯಲ್ಲ ಮಾತಾಜಿ, ವಾಚೋವೇಗಂ ಕ್ರೋಧವೇಗಂ ಮನಸಾವೇಗಂ ಆ ಇದರಲ್ಲಿ ಅವ್ರನ್ನ ಗುರು ಅಂತ ಗುರುತಿಸ್ಬೋದು. ವೆರಿ ಗುಡ್ ಚಂದ್ರ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಲತಾ ಅವ್ರು ಹೇಳಿ. ಆಧ್ಯಾತ್ಮಿಕದ ಬಗ್ಗೆ ತಿಳ್ಕೊಂಡಿರ್ಬೇಕು. ಹೇಗೆ ಕೃಷ್ಣ ಅರ್ಜುನ್ಗೆ ಹೇಗೆ ಸಂವಾದ ಮಾಡ್ತಾನೆ ಆ ರೀತಿ ಸಂವಾದ ಮಾಡಂಗಿದ್ರೆ ಅವರು ಒಳ್ಳೆ ಗುರು. ಸಂಸ್ಕೃತದ ಬಗ್ಗೆ, ವಿದ್ಯೆ ಬಗ್ಗೆ ಎಲ್ಲಾನು ಅರ್ಥ ಹಾಗೆ ಹೇಳ್ಕೊಡ್ಬೇಕು, ಅವ್ರಿಗೆ ಗುರು. ಧನ್ಯವಾದ ಮಾತಾಜಿ. ಸೊ ಇಲ್ಲಿ ಶ್ವೇತಾ ಅವರು ಶಿಷ್ಯನ ಮಾತುಗಳನ್ನು ಕೇಳಿಸ್ಕೊಳ್ಬೇಕು. ಓಕೆ. ಪ್ರವೀಣ ಅವರು ಗುರು ತತ್ವದಿಂದ ಅಂದ್ರೆ ಅವರ ಬೋಧನೆಯಿಂದ. ಓಕೆ. ಮಲಬಾಯ್ ಅವರು ಶಿಷ್ಯರಿಂದ ಏನನ್ನು ಅಪೇಕ್ಷೆ ನಿರೀಕ್ಷಿಸುವುದಿಲ್ಲ, ಸೌಮ್ಯ ಸ್ವಭಾವದವರು. ಓಕೆ, ಧನ್ಯವಾದಗಳು ಎಲ್ಲರಿಗೂ ಕೂಡ. ಸೊ ನಿಷ್ಠಾವಂತ ಗುರುವನ್ನು ನೀವು ಹೇಗೆ ಗುರುತಿಸ್ತೀರಿ ಅಂತ ತಿಳಿಸಿದ್ರಿ. ಗುರು ಅಂತ ಹೇಳಿದ್ರೆ ಎಷ್ಟು ಕೃಷ್ಣನಿಗೆ ಅವರು ಅಟ್ಯಾಚ್ ಆಗಿರ್ತಾರೆ ಅಂತ ಹೇಳಿ. ಈಗ ಪ್ರಭುಪಾದರನ್ನು ನೀವು ನೋಡ್ಬೋದು, ಪ್ರಪಂಚಾದ್ಯಂತ ಈಗ ಇಸ್ಕಾನ್ ಟೆಂಪಲ್ಗಳಿರುತ್ತೆ, ಪ್ರಭುಪಾದರನ್ನು ಅನುಸರಿಸ್ತಾರೆ. ಯಾಕಂದ್ರೆ ಅವರು ಅಷ್ಟು ಕೃಷ್ಣನಲ್ಲಿ ಅಟ್ಯಾಚ್ ಆಗಿರ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ಪ್ರಭುಪಾದರು ನಮಗೆ ಹೇಗೆ ಭಕ್ತಿ ಸೇವೆಯನ್ನು ಮಾಡ್ಬೇಕು ಅದನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೇಕು, ಭಗವದ್ಗೀತೆ ಭಾಗವತ ಪುಸ್ತಕವನ್ನು ಓದಿ ಅಂತೇಳಿ. ನಾವು ಹೇಗೆ ಅವರು ಬ್ಯಾಕ್ ಟು ಗಾಡ್ ಹೆಡ್ ಅಂತ ಮ್ಯಾಗ್ಝಿನ್ ಬರ್ದಿದ್ದು, ಹೇಗೆ ನಾವು ಮರಳಿ ದೇವೋತ್ತಮ ಪುರುಷನೆಡೆಗೆ ಅಂತ ಹೇಳಿ, ಹೇಗೆ ನಾವು ಗೋಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿ ಇದೆಲ್ಲವೂ ಕೂಡ ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಕೃಷ್ಣನಲ್ಲಿ ಅವರ ಒಂದು ಎಷ್ಟು ಅಟ್ಯಾಚ್ಮೆಂಟ್ ಇದೆ ಇದನ್ನು ನಾವು ಗುರುತಿಸುವಂಥದ್ದು. ಓಕೆ. ಸೊ ಇಲ್ಲಿ ಗುರು ಪರಂಪರೆಯಿಂದ ಹೊಂದಿರ್ಬೇಕು. ಎಸ್ ವೆರಿ ಗುಡ್. ಯಾಕಂದ್ರೆ ನೀವು ನೋಡ್ಬೋದು, ಎಷ್ಟೋ ಜನ ಮಂದಿ ಗುರು ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿ ಕುತ್ಕೊಂಡಿರ್ತಾರೆ, ಆದ್ರೆ ಅವರಿಗೆ ಅವರು ಪರಂಪರೆಯಿಂದ ಬಂದಿರೋದಿಲ್ಲ. ಜನರನ್ನು ತುಂಬಾ ಮೋಸ ಮಾಡ್ತಾರೆ, ಜನ ತುಂಬಾ ಮೋಸ ಹೋಗ್ತಾರೆ ಅವ್ರ ಹತ್ರ ಹೋಗಿ. ಹಾಗಾಗಿ ಗುರು ಪರಂಪರೆಯಿಂದ ಬಂದಿದ್ದಾರಾ ಅಂತ ಮೊದಲು ನಾವು ಅವರಲ್ಲಿ ಕೇಳಬೇಕು. ನಂತರ ನಾವು ಗುರು ಪರಂಪರೆಯಿಂದ ಬಂದಿದ್ದಾರಾ ಅಂತ ಕೇಳುವಂಥದ್ದು. ಈ ರೀತಿಯಾಗಿ ನಮ್ಗೆ ತಿಳಿದುಕೊಂಡ್ರೆ ನಮ್ಗೀಗ ಈ ಒಂದು ಭಗವದ್ಗೀತೆ 18 ದಿವಸಗಳ ಕ್ಲಾಸಿಗೆ ಬಂದಾಗ ನಂತರಷ್ಟೇ ನಮಗೆ ಗೊತ್ತಾಗ್ತದೆ ಏನಿದು ಗುರು ಅಂತ ಹೇಳಿದ್ರೆ ಯಾರು ಅಂತೇಳಿ. ಇಲ್ಲದಿದ್ರೆ ನಮಗೆ ಇದೆಲ್ಲವೂ ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ನಮ್ಗೆ ಪ್ರಭುಪಾದರು ಒಂದು ಸರಿಯಾದ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಹೇಗೆ ಯಾವ ರೀತಿಯಾಗಿ ನಾವು
ಈ ಆಧ್ಯಾತ್ಮಿಕದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು, ಈ ಐಹಿಕ ಬಂಧನದಿಂದ ಹೇಗೆ ನಾವು ಬಿಡಿಸಿಕೊಳ್ಬೇಕು ಅಂತ ಹೇಳಿ. ಸಂಪ್ರದಾಯ ವಿಹೀನಾಯೇ ಮಂತ್ರಸ್ತೆ ನಿಷ್ಫಲಾ ಮತಾತ ಕಲೌ ಭವಿಷ್ಯಂತಿ ಚತ್ವರಃ ಸಂಪ್ರದಾಯಿನಾಃ ಶ್ರೀ ಬ್ರಹ್ಮ ರುದ್ರ ಸನಕ ವೈಷ್ಣವಾ ಕ್ಷಿತಿ ಪಾವನಾಃ ಚತ್ವರಸ್ತೆ ಕಲೌ ಭವ್ಯಹೈ ಉತ್ಕಲೆ ಪುರುಷೋತ್ತಮತಃ. ಶ್ರೀದೇವಿ ಮಾತಾಜಿ ಸ್ವಲ್ಪ ಓದಿ. ಎಸ್ ಮಾತಾಜಿ. ಗುರು ಪರಂಪರೆಯ ಮೂಲಕ ಸ್ವೀಕರಿಸದ ಯಾವುದೇ ಮಂತ್ರವು ಫಲವನ್ನು ನೀಡುವುದಿಲ್ಲ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಕಲಿಯುಗದಲ್ಲಿ 4 ದಿವ್ಯ ವ್ಯಕ್ತಿಗಳು ಲಕ್ಷ್ಮಿ ಅಥವಾ ಶ್ರೀ, ಬ್ರಹ್ಮ, ರುದ್ರ ಮತ್ತು ಸನಕ ಋಷಿ ಗುರು ಪರಂಪರೆಯನ್ನು ಸ್ಥಾಪಿಸಲು ಆವಿರ್ಭವಿಸುತ್ತಾರೆ ಮತ್ತು ಇವರನ್ನು ಅನುಸರಿಸುವ ಕಲಿಯುಗದ ಆಚಾರ್ಯರು ಒರಿಸ್ಸಾದ ಪವಿತ್ರ ಧಾಮ ಪುರುಷೋತ್ತಮ. ಕಾಣಿಸ್ತಿಲ್ಲ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದ. ನಂಗೂ ಕಾಣಿಸ್ತಾ ಇಲ್ಲ. ಎಸ್, ಇಲ್ಲಿ ಗುರು ಪರಂಪರೆಯಲ್ಲಿ 4 ಅಥೆಂಟಿಕ್ ಅಂದ್ರೆ ಅಧಿಕೃತ, ಇದನ್ನ ನಾವು ತಿಳಿಬೇಕು. ಕೃಷ್ಣನಿಂದ ಬ್ರಹ್ಮನಿಗೆ, ಕೃಷ್ಣನಿಂದ ಲಕ್ಷ್ಮಿಗೆ ಮತ್ತು ಕೃಷ್ಣನಿಂದ ಶಿವರಿಗೆ ಮತ್ತು ಕೃಷ್ಣನಿಂದ 4 ಕುಮಾರರಿಗೆ, ಈ ರೀತಿಯಾಗಿ 4 ಪರಂಪರೆ ಇದೆ. ಇದು ಅಧಿಕೃತವಾಗಿರುವಂತದ್ದು. ಈಗ ಕೃಷ್ಣನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ಮಧ್ವಾಚಾರ್ಯರಿಗೆ, ಹಾಗೆ ಇಲ್ಲಿ ಲಕ್ಷ್ಮೀಜಿಯಿಂದ ರಾಮಾನುಜಾಚಾರ್ಯರಿಗೆ, ಶಿವನಿಂದ ವಿಷ್ಣು ಸ್ವಾಮಿ ಇವರಿಗೆ, 4 ಕುಮಾರರಿಂದ ನಿಂಬಾರ್ಕಾಚಾರ್ಯರಿಗೆ, ಈ ರೀತಿಯಾಗಿ 4 ಅಧಿಕೃತ ಗುರು ಪರಂಪರೆಯನ್ನು ನಾವು ನೋಡ್ಬೋದು. ಇಲ್ಲಿ ಇಸ್ಕಾನ್ ಅವರು ಈ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಗೆ ಸೇರಿದವರಾಗಿರ್ತಾರೆ. ಇನ್ನು ಲಕ್ಷ್ಮೀ ಪರಂಪರೆ, ಈಗ ಇಸ್ಕಾನ್ ನೀವು ಪ್ರಪಂಚಾದ್ಯಂತ ನೋಡ್ಬೋದು ಇಸ್ಕಾನ್ ಟೆಂಪಲ್. ಇನ್ನು ಲಕ್ಷ್ಮೀ ಪರಂಪರೆ ಅಂತ ಹೇಳಿದ್ರೆ ಇದು ರಾಮಾನುಜಾಚಾರ್ಯ, ತಿರುಪತಿ, ಕುಂಭಕೋಣ, ಶ್ರೀರಂಗಂ, ಇದೆಲ್ಲವೂ ಕೂಡ ಲಕ್ಷ್ಮೀ ಸಂಪ್ರದಾಯ, ಇದು ಕೂಡ ಅಧಿಕೃತ. ನಂತರ ಶಿವ ಪರಂಪರೆ, ಇದು ಗುಜರಾತ್ ನಲ್ಲಿ ಬರುತ್ತೆ. ವಿಷ್ಣು ಸ್ವಾಮಿ ಇವರು ಫಾಲೋವರ್ಸ್ ಆಗಿರ್ತಾರೆ. ನಂತರ 4 ಕುಮಾರರು, ಇದು ರಾಜಸ್ಥಾನಲ್ಲಿ ಬರುವಂತದ್ದು, ನಿಂಬಾರ್ಕಾಚಾರ್ಯರು ಫಾಲೋವರ್ಸ್ ಆಗಿರ್ತಾರೆ. ಹೀಗೆ ಈ 4 ಗುರು ಪರಂಪರೆಯಲ್ಲಿ ಬಂದಿರುವಂತ ಒಂದು ಪುಸ್ತಕವನ್ನು, ಭಗವದ್ಗೀತೆ ರೂಪವನ್ನು ನೀವು ಓದ್ಬೋದು. ಇಲ್ಲಿ ನೋಡ್ಬೋದು ನೀವು, ಗುರು ಪರಂಪರೆಯಲ್ಲಿ 32ನೇ ಸ್ಥಾನದಲ್ಲಿ ಶ್ರೀಲ ಪ್ರಭುಪಾದರಿದ್ದಾರೆ. ಕೃಷ್ಣನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ನಾರದರಿಗೆ, ನಾರದರಿಂದ ವ್ಯಾಸದೇವರಿಗೆ, ವ್ಯಾಸದೇವರಿಂದ ಮಧ್ವಾಚಾರ್ಯರಿಗೆ, ನಂತರ ಪದ್ಮನಾಭಾಚಾರ್ಯರು ಮತ್ತು ಹರಿ ಮಾಧವಾಚಾರ್ಯರು, ಅಕ್ಷೋಪ್ಯ, ಜಯತೀರ್ಥ, ಜ್ಞಾನಸಿಂಧು, ದಯಾನಿಧಿ, ವಿದ್ಯಾನಿಧಿ, ರಾಜೇಂದ್ರ, ಜಯಧರ್ಮ, ಪುರುಷೋತ್ತಮ, ಬ್ರಹ್ಮಣ್ಯ ತೀರ್ಥ, ವ್ಯಾಸತೀರ್ಥ, ಲಕ್ಷ್ಮೀಪತಿ, ಮಾಧವೇಂದ್ರಪುರಿ, ಈಶ್ವರಪುರಿ, ಮತ್ತೆ ಚೈತನ್ಯ ಮಹಾಪ್ರಭುಗಳು, ರೂಪ ಗೋಸ್ವಾಮಿ, ರಘುನಾಥ ಗೋಸ್ವಾಮಿ, ಜೀವ ಗೋಸ್ವಾಮಿ, ಕೃಷ್ಣದಾಸ, ನರೋತ್ತಮ ದಾಸ ಅವರು ಮತ್ತು ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು, ಬಲದೇವ್ ಜಗನ್ನಾಥ್ ಬಾಬಾಜಿ ಅವರು ಮತ್ತು ಭಕ್ತಿ ವಿನೋದ ಠಾಕೂರ್ ಅವರು, ಗೌರಕಿಶೋರ ಮತ್ತು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಮತ್ತು ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಗುರುಗಳು ಇವರು, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ರೀತಿಯಾಗಿ 32ನೇ ಸ್ಥಾನದಲ್ಲಿ ಪ್ರಭುಪಾದರು ಇದ್ದಾರೆ. ಗುರು ಪರಂಪರೆ ನೀವು ಇಲ್ಲಿ ನೋಡ್ಬೋದು. ಈ ಒಂದು ಭಗವದ್ಗೀತೆ, ಭಾಗವತಂ, ಯಾವುದೆಲ್ಲ ಗ್ರಂಥಗಳನ್ನು ಪ್ರಭುಪಾದರು ಸಂಸ್ಕೃತದಿಂದ ಇಂಗ್ಲಿಷ್ಗೆ ಅನುವಾದ ಮಾಡಿದರೆ ಅದೆಲ್ಲವೂ ಕೂಡ ಈ 6 ಗೋಸ್ವಾಮಿಗಳ ಕೊಡುಗೆ ಆಗಿರುತ್ತದೆ. ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರೂಪ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ ಮತ್ತು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ. ನೀವೀಗ 18 ದಿವಸಗಳ ಈ ಒಂದು ಭಗವದ್ಗೀತೆ ತರಗತಿ ಆದ್ಮೇಲೆ ಈ ಒಂದು ಲೆವೆಲ್ 2ಗೆ ಹೋಗ್ಬೋದು. ಅಲ್ಲಿ ನೀವು ಭಗವದ್ಗೀತೆ ಡೀಟೇಲ್ ಆಗಿ ಕಲಿತೀರಾ. ಇನ್ನೂ ಒಂದು ಆಪ್ಷನ್ ಇದೆ ಏನಂತ ಹೇಳಿದ್ರೆ, ಅಲ್ಲಿ ನಿಮಗೆ ಈ ಒಂದು ಗೋಸ್ವಾಮಿಗಳ ಬಗ್ಗೆ ಒಂದು ಕ್ಲಾಸ್ ಮಾಡ್ತಾರೆ.
ಆ ಒಂದು ಕ್ಲಾಸ್ಗೆ ಕೂಡ ಹೋಗ್ಬೋದು. ಅಂದ್ರೆ ಇಸ್ಕಾನ್ ಇದು ಏನು ಸಂಪ್ರದಾಯ ಏನಿದೆ ಇದನ್ನೆಲ್ಲ ತಿಳಿದುಕೊಳ್ಳುವಂಥದ್ದು, ಯಾವ ರೀತಿಯಾಗಿ ನಾವು ಅನುಸರಿಸಬೇಕು ಇದೆಲ್ಲವೂ ಕೂಡ ಆ ಕ್ಲಾಸ್ ಅಲ್ಲಿ ತಿಳಿಸಲಾಗ್ತದೆ. ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಅರ್ಹತೆ. ಸ ಏವಾಯಂ ಮಯಾ ತೇ ಅದ್ಯ ಯೋಗ ಪ್ರೋಕ್ತಾ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಪರಮ ಪ್ರಭುವಿನೊಂದಿಗೆ ಸಂಬಂಧವಿರುವ ಈ ಬಹು ಪ್ರಾಚೀನ ಶಾಸ್ತ್ರವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದುದರಿಂದ ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಇಲ್ಲಿ ಅರ್ಜುನನನ್ನು ಭಗವಂತ ಆಯ್ಕೆ ಮಾಡ್ತಾನೆ, ಯಾಕೆಂದ್ರೆ ಅರ್ಜುನನಿಗೆ ಅರ್ಜುನ ಭಗವಂತನ ಸ್ನೇಹಿತ ಕೂಡ ಆಗಿರ್ತಾನೆ, ಭಕ್ತ ಕೂಡ ಆಗಿರ್ತಾನೆ. ಹಾಗಾಗಿ ಈ ಒಂದು ಬಹು ಪ್ರಾಚೀನ ಶಾಸ್ತ್ರವನ್ನು ಹೇಳ್ತಾ ಇದ್ದಾನೆ. ಹೇಳಿದ್ರೆ ಯಾರು ಇಲ್ಲಿ ಭಕ್ತ ಮತ್ತೆ ಅಭಕ್ತರ ಬಗ್ಗೆ ನೋಡ್ಬೋದು. ಭಕ್ತರು ಯಾವಾಗ್ಲೂ ಕೂಡ ಭಗವಂತನಿಂದ ಕೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ ಇರ್ತಾರೆ. ಅವರಿಗೆ ಕೇಳಿದಷ್ಟು ಕೂಡ ಸಾಕಾಗೋದಿಲ್ಲ, ಇನ್ನಷ್ಟು ಕೇಳ್ಬೇಕು ಅಂತ ಇಚ್ಛೆ ಇರ್ತದೆ. ಆದ್ರೆ ಅಭಕ್ತರು ಯಾರು? ಅವರು ಒಂದು ಭಗವಂತನ ವಾಣಿಯನ್ನು ಕೇಳೋದಕ್ಕೆ ಅವರಿಗೆ ಇಷ್ಟ ಇರೋದಿಲ್ಲ, ಸಮಯ ಕೂಡ ಇರೋದಿಲ್ಲ. ಅವರನ್ನು ಯಾರು ಈ ಒಂದು ಭಗವಂತನ ವಾಣಿಯನ್ನು ಕೇಳೋದಿಲ್ಲ ಅವರನ್ನು ಇಲ್ಲಿ ಅಸುರರು ಅಂತ ಹೇಳಲಾಗ್ತದೆ. ಅವರಲ್ಲಿ ಆಸುರಿ ಲಕ್ಷಣಗಳು ಅಂತ ಹೇಳಿದ್ರೆ ಅವರು ಅವರದೇ ಒಂದು ತತ್ವವನ್ನು ಹೇಳ್ತಾ ಇರ್ತಾರೆ ಅಂತ ಹೇಳಲಾಗ್ತದೆ. ಯಾರು ಭಗವಂತನ ಒಂದು ವಾಣಿಯನ್ನು ಸಂದೇಶವನ್ನು ಕೇಳೋಕೆ ಇಷ್ಟಪಡ್ತಾರೆ ಅವರು ಭಕ್ತರಾಗಿರ್ತಾರೆ. ಭಕ್ತರಿಗೆ ಕೇಳಿದಷ್ಟು ಕೂಡ ಭಗವಂತನ ಬಗ್ಗೆ ಇನ್ನಷ್ಟು ಕೇಳಬೇಕು ಅಂತ ಇಚ್ಛೆ ಇರ್ತದೆ. ಇಲ್ಲಿ ಅರ್ಜುನನ ಪ್ರಶ್ನೆ ಬರುತ್ತೆ, ನೀವು ಎಷ್ಟೋ ಲಕ್ಷ ವರ್ಷಗಳ ಹಿಂದೆ ಸೂರ್ಯದೇವನಿಗೆ ಈ ಭಗವದ್ಗೀತೆ ಜ್ಞಾನವನ್ನು ತಿಳಿಸಿದ್ದೀರಿ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಈಗ ಹೇಗೆ? ಈಗ ನನ್ಗೆ ಕೂಡ ನೀವು ಹೇಳ್ತಾ ಇದ್ದೀರಾ, ಅದು ಹೇಗೆ ನೀವು ನನ್ನ ಸಮಕಾಲೀನರಾಗಿದ್ದೀರಿ? ಅಂದ್ರೆ ಒಂದೇ ಏಜ್ ಆಗಿರ್ತಾರೆ ಅವರು, ಹೇಗೆ ಇದು ಅಂತ ಕೇಳುವಂಥದ್ದು. ಅಂದ್ರೆ ಅರ್ಜುನನಿಗೆ ತಿಳಿದಿದೆ ಎಲ್ಲವೂ ಕೂಡ, ಆದ್ರೆ ಸಾಮಾನ್ಯ ಜನರಿಗೆ ತಿಳಿಬೇಕಲ್ಲ ಭಗವಂತನ ಬಗ್ಗೆ. ಹಾಗಾಗಿ ಕೇಳುವಂಥದ್ದು ಅರ್ಜುನ ಈ ಪ್ರಶ್ನೆಯನ್ನು. ಅದಕ್ಕೆ ಭಗವಂತ ಹೇಳ್ತಾನೆ, ಅಪರಂ ಭವತು ಜನ್ಮ ಪರಂ ಜನ್ಮ ವಿಭಸ್ವತಃ ಕಥಮೇತದ್ವಿಜ್ಞಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅರ್ಜುನನು ಕೇಳಿದ, ಸೂರ್ಯ ದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು. ಆದಿಯಲ್ಲಿ ನೀನು ಅವನಿಗೆ ಈ ಶಾಸ್ತ್ರವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಇಲ್ಲಿ ಅರ್ಜುನ ಕೇಳುವಂಥದ್ದು. ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದಾನು ಅಂತ ಹೇಳಿದ್ರೆ ಅವನು ಅಷ್ಟು ವರ್ಷಗಳ ಹಿಂದೆ ಹೇಳಿದಾನಲ್ಲ, ಹೇಗೆ ಇದನ್ನು ನಾನು ಹೇಗೆ ತಿಳಿದುಕೊಳ್ಳಲಿ ಅಂತ ಕೇಳುವಂತ. ಗೀತೆಯನ್ನು ಭಗವಂತನು ಎಷ್ಟು ವರ್ಷಗಳ ಹಿಂದೆ ಹೇಳಿದ್ದಾನೆ? ಇದನ್ನು ನೀವು ಚಾಟ್ ನಲ್ಲಿ ಹಾಕಬಹುದು. ಗೀತೆಯನ್ನು ಭಗವಂತನು ಎಷ್ಟು ವರ್ಷಗಳ ಹಿಂದೆ ಹೇಳಿದ್ದಾನೆ? ಓಕೆ, ಸಂದೇಶ್ ಅವರು 4.2 lakhs ಇಯರ್ಸ್ ಅಂತ ಹಾಕಿದ್ದಾರೆ. ಚಂದ್ರ ಅವರು 5000 ಇಯರ್ಸ್. ಎಸ್ ವಿಜಯ್ ಕುಮಾರ್ ಅವರೇ, ನಿಮ್ಮ ಪ್ರಶ್ನೆಗೆ ಕಡೆಯಲ್ಲಿ ಉತ್ತರವನ್ನು ನೀಡ್ತೇನೆ. ಎಸ್, ಗೀತೆಯನ್ನು ಭಗವಂತನು ಎಷ್ಟು ವರ್ಷಗಳ ಹಿಂದೆ ಹೇಳಿದ್ದಾನೆ? 5000 ವರ್ಷ ಅಂತ ಹೇಳ್ತಾ ಇದ್ದೀರಾ. ಈಗ ನಾವು ಬ್ರಹ್ಮನ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಇದರಿಂದ ನಿಮಗೆ ಗೊತ್ತಾಗ್ತದೆ ಎಷ್ಟು ವರ್ಷಗಳ ಹಿಂದೆ ಹೇಳಿದ್ದಾನೆ ಅಂತೇಳಿ. ಇದಕ್ಕಿಂತ ನಂತರದಲ್ಲಿ ಈಗ ಭಗವಂತ ಉತ್ತರಿಸ್ತಾನೆ ಅರ್ಜುನನಿಗೆ ಹೇಗೆ ಸಮಕಾಲೀನರು ಅಂತ ಹೇಳಿ. ಇಲ್ಲಿ ಬ್ರಹ್ಮನ ಜೀವನದ ಬಗ್ಗೆ ತಿಳಿದಾದ್ರೆ, ಈಗ ನಾವೀಗ ಕಲಿಯುಗದಲ್ಲಿ ಇದ್ದೇವೆ. ಕಲಿಯುಗದ ಅವಧಿ 4,32,000 ವರ್ಷ. ಈಗ 5,000 ವರ್ಷ ಕಳೆಯಿತು. ದ್ವಾಪರ ಯುಗ ಅಂತ ಹೇಳಿದ್ರೆ 1:2 ಅಂದ್ರೆ ಕಲಿಯುಗದ ಡಬಲ್ ಅಂತಂತಾದ್ರೆ 8,64,000 ವರ್ಷ. ತ್ರೇತಾಯುಗ ಕಲಿಯುಗದ
1:3 3 ಪಟ್ಟು 12,96,000 ವರ್ಷ. ಸತ್ಯಯುಗ ಕಲಿಯುಗದ 4 ಪಟ್ಟು 17,28,000 ವರ್ಷ. ಸೊ ಈ 4 ಯುಗ ಸೇರಿ ಒಂದು ದಿವ್ಯ ಯುಗ ಆಗುತ್ತೆ. ಇಂಥದ್ದು 71 ದಿವ್ಯ ಯುಗ ಸೇರಿ ಒಂದು ಮನ್ವಂತರ ಆಗುತ್ತೆ. ಇಂಥದ್ದು 14 ಮನ್ವಂತರ ಆದ್ರೆ ಒಂದು ಕಲ್ಪ. ಬ್ರಹ್ಮನ ಒಂದು ದಿನ ಅಂದ್ರೆ ಅಷ್ಟೇ ರಾತ್ರಿ ಕೂಡ. ಈಗ ಬ್ರಹ್ಮ 100 ವರ್ಷ ಬದುಕ್ತಾನೆ ಆ ರೀತಿಯಾಗಿ. ಹಾಗಾಗಿ ಬ್ರಹ್ಮನ ಈ 100 ವರ್ಷ ಆಗುವಾಗ ಫುಲ್ ಪ್ರಳಯ ಆಗುವಂಥದ್ದು, ಒಂದು ಕಲ್ಪ ಆಗುವಾಗ ಅಂದ್ರೆ ಭಾಗಶಃ ಪ್ರಳಯ ಆಗುವಂಥದ್ದು. ಈಗ ಬ್ರಹ್ಮನಿಗೆ ಅಟ್ ಪ್ರೆಸೆಂಟ್ 50 ವರ್ಷ ಅಂತ ಹೇಳಿದ್ರೆ ಅದು ಈ ಒಂದು ನಮ್ಮ ಭೌತಿಕ ಕ್ಯಾಲ್ಕುಲೇಷನ್ ಅಲ್ಲ. ಈ ರೀತಿಯಾಗಿ ನಾವು ಯುಗಗಳನ್ನು ಆ ದಿವ್ಯ ಯುಗ ಮನ್ವಂತರ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿ ತಿಳಿಯುವಂಥದ್ದು. ಈಗ ನೋಡೋಣ ಬ್ರಹ್ಮನ ಅವಧಿ. ಈಗ ಬ್ರಹ್ಮ 50 ವರ್ಷಗಳಾಗಿದೆ ಬ್ರಹ್ಮನಿಗೆ. 6 ಮನ್ವಂತರ ಆಗಿದೆ, 4 ಯುಗಗಳು, 27 ಸೈಕಲ್ಸ್, ಸತ್ಯ, ತ್ರೇತ, ದ್ವಾಪರ. ಈಗ ಕಲಿಯುಗದ ಟೈಮ್ ಅಂದ್ರೆ 5,121 ವರ್ಷ ಕಳೆಯುತ್ತಷ್ಟೇ. ಇದು ನಿಮಿಷ 4 ಯುಗಗಳು ಆಗಿದೆ. ಇದು ಮತ್ತೆ ರಿಪಿಟೇಷನ್ ಆಗಿದೆ. ಟೈಪ್ ಆಫ್ ಮನು. ಸೊ ಮನುವಿನ ಜನನದ ಮೊದಲು ಗೀತೆಯನ್ನು ಭಗವಂತನು ತನ್ನ ಶಿಷ್ಯನಾದ ಸೂರ್ಯದೇವನಾದ ವಿವಸ್ವಾನನಿಗೆ ಹೇಳಿದನೆಂದು ಒಪ್ಪಿಕೊಳ್ತಾನೆ. ಬ್ರಹ್ಮನ ಒಂದು ದಿನ ಅಂತ ಹೇಳಿದ್ರೆ 864 ಕೋಟಿ ವರ್ಷ. ನಂತರ ಬ್ರಹ್ಮನ 1 ಗಂಟೆ 36 ಕೋಟಿ ವರ್ಷ. ಬ್ರಹ್ಮನ 1 ನಿಮಿಷ ಅಂದ್ರೆ 60 ಲಕ್ಷ ವರ್ಷ. ಬ್ರಹ್ಮನ 1 ಸೆಕೆಂಡ್ ಅಂದ್ರೆ 1 ಲಕ್ಷ ವರ್ಷಗಳು. ಯಾಕೆ ಪ್ರಭುಪಾದರು ಈ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಂತ ಬ್ರಹ್ಮನ ಎದುರು ನಾವು ಏನು ಅಲ್ಲ, ಅಂತ ಬ್ರಹ್ಮ ಕೃಷ್ಣನ ಎದುರು ಏನು ಅಲ್ಲ ಅಂತೇಳಿ. ಈ ರೀತಿಯಾಗಿ ಹೇಳಿದ್ರೆ ನಾವು ಎಷ್ಟು ಇನ್ಸಿಗ್ನಿಫಿಕೆಂಟ್ ಅಂತ ತಿಳಿಬೇಕು ಅಂತೇಳಿ ಇಲ್ಲಿ ಹೇಳುವಂಥದ್ದು. ಒಂದು ಬಕೆಟ್ ಫುಲ್ ಆಫ್ ಸಾಸಿವೆ ಇರುತ್ತೆ. ಆ ಒಂದು ಸಾಸಿವೆ ನಮ್ಮ ಈ ಬ್ರಹ್ಮಾಂಡ. ಇಂಥದ್ದು ತುಂಬಾ ಬ್ರಹ್ಮಾಂಡ ಇದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕೃಷ್ಣ. ಹಾಗೆ ಕೃಷ್ಣ ಎಲ್ಲಾ ಬ್ರಹ್ಮಾಂಡದ ಬೇರೆ ಬೇರೆ ಒಮ್ಮೆ ಬ್ರಹ್ಮರನ್ನು ಕರೆಯುವಂಥದ್ದು ಅಂತ ಹೇಳಿದ್ರೆ, ನಮ್ಮ ಈ ಚತುರ್ಮುಖ ಬ್ರಹ್ಮ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಮ್ಮೆ ಕೃಷ್ಣನನ್ನು ಭೇಟಿಯಾಗ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ದ್ವಾರಪಾಲಕರು ನಿಲ್ಲಿಸ್ತಾರೆ. ಅವಾಗ ಹೇಳುವಂಥದ್ದು, ಹೋಗಿ ಹೇಳು ನಾನು ಚತುರ್ಮುಖ ಬ್ರಹ್ಮ ಬಂದಿದ್ದೇನೆ ಅಂತ ಹೇಳ್ತಾರೆ. ಹೇಳಿದಾಗ ಅಲ್ಲಿ ಕೃಷ್ಣನಿಗೆ ಕೇಳಿಸುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ ಕೃಷ್ಣ. ಹಾಗೆ ಕೃಷ್ಣ ಏನ್ ಮಾಡುವಂಥದ್ದು ಅಂತ ಹೇಳಿದ್ರೆ, ಎಲ್ಲಾ ಬ್ರಹ್ಮಾಂಡದ ಬ್ರಹ್ಮರನ್ನು ಕರೆಸುವಂಥದ್ದು. ಅಂದ್ರೆ ಕೆಲವರಿಗೆ 10 ತಲೆ ಬ್ರಹ್ಮ, 50 ತಲೆ ಬ್ರಹ್ಮ, 100 ತಲೆ ಬ್ರಹ್ಮ, ಈ ರೀತಿಯಾಗಿ ಎಲ್ಲರೂ ಬರ್ತಾರೆ. ನಂತರ ಈ 4 ತಲೆ ಬ್ರಹ್ಮನನ್ನು ಒಳಗೆ ಕರೆಸುವಂಥದ್ದು. ಹಾಗೆ ಬ್ರಹ್ಮ ತುಂಬಾ ಬುದ್ಧಿವಂತ. ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಕೂಡಲೇ ಕೃಷ್ಣನಿಗೆ ನಮಸ್ಕಾರ ಮಾಡುವಂಥದ್ದು, ಅಡ್ಡ ಬೀಳುವಂಥದ್ದು. ಹಾಗೆ ಇಲ್ಲಿ ಪ್ರಭುಪಾದರು ಹೇಳುವಂಥದ್ದು, ನಾವು ಇವಾಗ ಎಷ್ಟೋ ಸಲ ಹೇಳ್ತೇವೆ ನಾವು ಕರೆಕ್ಟ್ ಆಗಿದ್ದೇವೆ ಅಂತೇಳಿ. ಆದ್ರೆ ಕರೆಕ್ಟ್ ಆಗಿರೋದು, ಸರಿ ಅಂತ ಇರೋದು ಕೃಷ್ಣ ಮಾತ್ರ ಅಂತ ಹೇಳಿ ನಾವು ಇಲ್ಲಿ ತಿಳಿಬೇಕು. ಹಾಗೆ ಬ್ರಹ್ಮ ತನ್ನ ತಪ್ಪಿನ ಅರಿವಾಗಿ ಅಡ್ಡ ಬೀಳ್ತಾನೆ. ಹಾಗಾಗಿ ಅಂತ ಬ್ರಹ್ಮ ಕೃಷ್ಣನ ಎದುರು ಏನೂ ಅಲ್ಲ, ಈ ಬ್ರಹ್ಮನ ಎದುರು ನಾವು ಏನೂ ಅಲ್ಲ. ಅದಕ್ಕೆ ಪ್ರಭುಪಾದರು ಈ ಕ್ಯಾಲ್ಕುಲೇಷನ್ ಅನ್ನು ಕೊಟ್ಟಿದ್ದಾರೆ. ಮಹಾಭಾರತದಲ್ಲಿ ನಾವು ಗೀತೆಯ ಇತಿಹಾಸವನ್ನು ಈ ಕೆಳಗಿನಂತೆ ಹೇಳಲಾಗಿದೆ. ಓಕೆ, ಸಾರಿ. ತ್ರೇತಾಯುಗಾದೌ ಚ ತಥೋ ವಿವಸ್ವಾನ್ ಮನವೇ ದದೌ ಮನುಶ್ಚ ಲೋಕ ವೃತ್ಯರ್ಥಂ ಸುತಾಯೇ ಇಕ್ಷ್ವಾಕವೇ ದದೌ ಇಕ್ಷ್ವಾಕುಣಾ ಚ ಕಥಿತೋ ವ್ಯಾಪ್ಯ ಲೋಕಾನವಸ್ಥಿತಃ. ಪರಮ ಪ್ರಭುವಿನೊಂದಿಗೆ ಸಂಬಂಧಿಸಿದ ಈ ಶಾಸ್ತ್ರವನ್ನು ವಿವಸ್ವಾನನು ಮನುವಿಗೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ. ಮಾರವಕುಲದ ತಂದೆಯಾದ ಮನುವು ಅದನ್ನು ತನ್ನ ಮಗ ಇಕ್ಷ್ವಾಕು ಮಹಾರಾಜನಿಗೆ ಹೇಳಿಕೊಟ್ಟ. ಇಕ್ಷ್ವಾಕುವು ಭೂಗ್ರಹದ ರಾಜ ಮತ್ತು ರಘುವಂಶದ ಮೂಲ ಪುರುಷ. ಶ್ರೀರಾಮಚಂದ್ರನು ಈ ರಘುವಂಶದಲ್ಲಿ ಅವತರಿಸಿದ. ಆದುದರಿಂದ ಭಗವದ್ಗೀತೆಯು ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವ ಕುಲದಲ್ಲಿ ಉಳಿದು ಬಂದಿದೆ. ಗೀತೆಯು ಭೂಮಿಗೆ ಬಂದು 2 ಮಿಲಿಯನ್ ವರ್ಷಗಳ ಹಿಂದೆ. ಶ್ರೀ ಭಗವಾನುವಾಚ
ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತಾ ಪರಂತಪ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಶತ್ರು ದಮನನಾದ ಅರ್ಜುನನೇ, ನೀನು ನಾನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ, ನನಗೆ ಅವೆಲ್ಲ ಜನ್ಮಗಳ ನೆನಪಿದೆ, ಆದರೆ ನಿನಗಿಲ್ಲ. ಇಲ್ಲಿ ಅರ್ಜುನನ ಪ್ರಶ್ನೆ ಏನಿತ್ತು? ಹೇಗೆ ನೀವು ನಾನು ಸಮಕಾಲೀನರು ಅಂತ ಕೇಳ್ತಾನೆ. ಅದಕ್ಕೆ ಹೇಳುವಂಥದ್ದು, ಈಗ ಯಾವಾಗೆಲ್ಲ ಕೃಷ್ಣ ಬರ್ತಾನೆ ಅವಾಗೆಲ್ಲ ಅರ್ಜುನ ಕೂಡ ಬರ್ತಾನೆ. ಆದ್ರೆ ಇಲ್ಲಿ ಅರ್ಜುನನಿಗೆ ಯಾವ್ದು ನೆನಪಿರಲ್ಲ. ಯಾಕಂತ ಹೇಳಿದ್ರೆ ಅರ್ಜುನ ಕೃಷ್ಣನ ನಿತ್ಯ ಸಂಗಾತಿ. ಹಾಗಾಗಿ ಈಗ ಸತ್ಯಯುಗದಲ್ಲಿ ನರ ನಾರಾಯಣರಾಗಿ ಬರುವಂತದ್ದು. ನರ ಅಂತ ಹೇಳಿದ್ರೆ ಅರ್ಜುನ, ನಾರಾಯಣ ಅಂದ್ರೆ ಕೃಷ್ಣ. ನಂತರ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಬರುವಾಗ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಮತ್ತೆ ಅರ್ಜುನ ರಾಮಾನಂದರಾಯ. ಕೃಷ್ಣ ಹೇಳುವಂಥದ್ದು, ನೀನು ಕೂಡ ಇದ್ದೀ, ಆದ್ರೆ ನಿನಗೆ ಯಾವುದು ಕೂಡ ನೆನಪಿಲ್ಲ, ನನಗೆ ಎಲ್ಲವೂ ನೆನಪಿದೆ. ಇದೇ ನಮಗೆ ಮತ್ತು ದೇವರಿಗಿರುವ ವ್ಯತ್ಯಾಸ ಅಂತ. ಅರ್ಜುನ ಅವನು ನಿತ್ಯ ಸಂಗಾತಿ ಆದ್ರೂ ಕೂಡ ಈ ಪ್ರಶ್ನೆ ಅವನಿಗೆ ಬರ್ತದೆ ಅಂತೇಳಿ, ನಾವು ಇಲ್ಲಿ ನಿತ್ಯ ಸಿದ್ಧನಾದ್ರೂ ಕೂಡ ಈ ಪ್ರಶ್ನೆ ಬರ್ತದೆ. ಇನ್ನು ನಮ್ಮ ಒಂದು ಪರಿಸ್ಥಿತಿ ಯಾವುದು ಅಂತ ನೋಡಿ ನಾವು ತಿಳಿಬೇಕು ಅಂತ ಹೇಳಿ ಇಲ್ಲಿ ನಾವು ತಿಳಿಯುವಂಥದ್ದು. ಈಗ ಕೃಷ್ಣ ಹೇಗೆ ಕಾಣಿಸಿಕೊಳ್ತಾನೆ? ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯೆಯಾ. ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ. ನಾನು ಎಲ್ಲಾ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ. ಇಲ್ಲಿ ಕೃಷ್ಣ ನಮ್ಮಾಗೆ ಹುಟ್ಟುವುದಲ್ಲ. ದೇವಕಿಯ ವಸುದೇವನ ಹೃದಯ ಗರ್ಭಕ್ಕೆ ಬಂದು ದೇವಕಿಯ ಹೃದಯ ಗರ್ಭಕ್ಕೆ ಬಂದು ಈ ರೀತಿಯಾಗಿ ಹುಟ್ಟುವಂಥದ್ದು. ಅದು ಕೂಡ ಹುಟ್ಟುವಾಗಲೇ ಶಂಖ ಚಕ್ರ ಗದಾ ಹಸ್ತ ಈ ರೀತಿಯಾಗಿ ಬರುವಂಥದ್ದು. ಆಗ ಇವರಿಬ್ರು ಪ್ರಾರ್ಥನೆ ಮಾಡಿಕೊಳ್ತಾರೆ, ನೀನ್ ಈ ರೀತಿಯಾಗಿ ಬಂದ್ರೆ ಜನರು ತಪ್ಪು ತಿಳಿತಾರೆ, ನಿನ್ ಮಗುವಾಗಿ ಬಾ ಅಂತೇಳಿ. ನಂತರ ಈ ರೀತಿಯಾಗಿ ಮಗುವಾಗಿ ಬರೋದು. ಅದು ಕೂಡ ಆಧ್ಯಾತ್ಮಿಕ ಶರೀರದಲ್ಲಿ ಸಚಿದಾನಂದ ರೂಪದಲ್ಲಿಯೇ ಬರುವಂಥದ್ದು. ಗೋಲೋಕದಲ್ಲಿ ಹೇಗೆ ಇದ್ದಾನೆ ಕೃಷ್ಣ, ಅದೇ ರೂಪದಲ್ಲಿ ಬರುವಂಥದ್ದು, ನಮ್ಮ ಹಾಗೆ ಹುಟ್ಟುವುದಲ್ಲ. ಇಲ್ಲಿ ಕೃಷ್ಣ ಹೇಳ್ತಾನೆ, ನನ್ನ ಆಧ್ಯಾತ್ಮಿಕ ಶರೀರ ಕ್ಷಯಿಸುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮದು ಇದು ಭೌತಿಕ ಶರೀರ, ಇದು ಆಗಿರುವಂಥದ್ದು ಈ ಪಂಚಮಹಾಭೂತಗಳಿಂದ. ಹಾಗಾಗಿ ಇದು ನಾಶವಾಗುವಂಥದ್ದು. ಆದ್ರೆ ಭಗವಂತ ಬರುವಂಥದ್ದು ಆಧ್ಯಾತ್ಮಿಕ ಶರೀರದಲ್ಲಿ ಸಚ್ಚಿದಾನಂದ ರೂಪದಲ್ಲಿ ಬರುವಂಥದ್ದು. ಭಾಗವತಂ ದಶಮ ಸ್ಕಂದದಲ್ಲಿ ಈ ರೀತಿಯಾಗಿ ಹೇಳಲಾಗ್ತದೆ, ಸೂತಪ ಮತ್ತು ಕೃಷ್ಣಿ ಅವರು 10,000 ವರ್ಷ ಈ ಒಂದು ತಪಸ್ಸನ್ನು ಮಾಡ್ತಾರೆ. ಆಗ ಕೃಷ್ಣ ಬರ್ತಾನೆ. ಇವ್ರು ಕೇಳ್ತಾರೆ, ನೀವು ನಮಗೆ ಮಗುವಾಗಿ ಬರ್ಬೇಕು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಈ ಲೈಫ್ ನಲ್ಲಿ ಅಲ್ಲ, ಈ ಲೈಫಲ್ಲಿ ಅವರು ಸೂತಪ ಮತ್ತು ಕೃಷ್ಣಿ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಲೈಫಲ್ಲಿ ನೀವು ಅದಿತಿ ಮತ್ತು ಕಶ್ಯಪರಾಗ್ತೀರಾ. ಆದ್ರೆ ನೆಕ್ಸ್ಟ್ ಲೈಫಲ್ಲಿ ನೀವು ದೇವಕಿ ಮತ್ತು ವಸುದೇವ ಆಗ್ತೀರಿ. ಆಗ ನಾನು ಬರ್ತೇನೆ, ಹುಟ್ಟುತ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ತುಂಬಾ ತಪಸ್ ಮಾಡ್ಬೇಕು. ಕೃಷ್ಣ ಸುಲಭದಲ್ಲಿ ಸಿಗೋದಿಲ್ಲ. ಕಲಿಯುಗದಲ್ಲಿ ನಾವು ಏನ್ ತಪಸ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು, ಕೀರ್ತನೆ ಮಾಡುವಂಥದ್ದು, ಇದು ನಮಗೆ ತಿಳಿದಿರ್ಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಭರತವಂಶಜನಾದ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ಈಗ ನೀವೆಲ್ಲ ಹೇಳ್ತೀರಾ, ತುಂಬಾ ಒಂದು ಕಷ್ಟಗಳಿದೆ, ತುಂಬಾ ಕೆಟ್ಟ ಜನರಿದ್ದಾರೆ, ಯಾಕೆ ಬರ್ತಾ ಇಲ್ಲ ಭಗವಂತ ಅಂತೇಳಿ. ಆದ್ರೆ ನಾವು ಕರೆದ್ರೆ ಎಲ್ಲ ಭಗವಂತ ಹಾಗೆ ಬರೋದಿಲ್ಲ. ಭಗವಂತ ಬರೋದು ಯಾವಾಗ? ಶುದ್ಧ ಭಕ್ತರು ಅಂತ ಹೇಳಿದ್ರೆ ಯಾರು? ಭಕ್ತರನ್ನು ರಕ್ಷಣೆ ಮಾಡ್ಲಿಕ್ಕೆ ಬರ್ತಾರೆ. ಯಾವಾಗೆಲ್ಲ ಈ ಧರ್ಮದ ಅವನತಿ ಆಗುತ್ತೆ ಅವಾಗ ಬರ್ತಾರೆ. ಯಾಕಂದ್ರೆ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ, ಅಂದ್ರೆ ಭಗವಂತನ ಆಜ್ಞಾನುಸಾರವಾಗಿ ನಾವು ಇರ್ಬೇಕು. ಅದು ಬಿಟ್ಟು ನಾವು ಅಧರ್ಮದ ಹಾದಿಯನ್ನು ಹಿಡಿದ್ರೆ ಏನಾಗ್ತದೆ? ಆಗ ಭಗವಂತ ಸ್ವಯಂ ಅವತಾರ ಮಾಡ್ತಾನೆ. ಇಲ್ಲಿ ನೋಡ್ಬೋದು ನೀವು, ಕಂಸ ದೇವಕಿ ಮತ್ತು ವಸುದೇವರನ್ನು ಕರೆದುಕೊಂಡು ಹೋಗುವಂಥದ್ದು. ಆಗ ಒಂದು ಅಶರೀರ ವಾಣಿ ಕೇಳಿಸ್ತದೆ,
ಏನಂತ ಹೇಳಿದ್ರೆ ದೇವಕಿಯಲ್ಲಿ ಹುಟ್ಟುವಂತ ಮಗುವಿನಿಂದ ಕಂಸನ ಸಾವಾಗ್ತದೆ ಅಂತೇಳಿ. ಅದಕ್ಕೆ ಕಂಸ ಹೋಗಿ ದೇವಕಿಯನ್ನು ಕೊಲ್ಲುವುದಕ್ಕೆ ಹೋಗುವಂಥದ್ದು. ಆಗ ವಸುದೇವ ಹೇಳ್ತಾರೆ, ತಡಿತಾನೆ, ನಿಂಗೆ ಮಗು ತಾನೇ ಬೇಕಾಗಿರೋದು, ಕೊಡ್ತೇವೆ, ಸಾಯಿಸ್ಬೇಡ ಅಂತೇಳಿ ರೀತಿಯಾಗಿ. ನಂತರ ನಿಮಗೆ ಗೊತ್ತಿದೆ ಹೇಗೆ ಒಂದು ಭಗವಂತನ ಒಂದು ಅವತಾರ ಎತ್ತಿ ಬರ್ತಾನೆ, ಕಂಸನ ಸಂಹಾರ ಮಾಡ್ತಾನೆ ಅಂತೇಳಿ. ಸೊ ಯಾವಾಗೆಲ್ಲ ಈ ಅಧರ್ಮವು ಹೆಚ್ಚಾಗ್ತದೆ ಅವಾಗ ಸ್ವಯಂ ಅವತಾರ ಎತ್ತಿ ಬರ್ತಾನೆ ಭಗವಂತ. ಅಂದ್ರೆ ಭಗವಂತನ ಇಚ್ಛೆ ಯಾವಾಗೆಲ್ಲ ಬರ್ಬೇಕು ಆ ಸಮಯದಲ್ಲಿ ಬರ್ತಾನೆ ಭಗವಂತ. ಬೇರೆ ಭಗವಂತ ಸ್ವರಾಟ್, ಅವರಿಗೆ ಪೂರ್ಣ ಸ್ವತಂತ್ರ ಇದೆ. ಭಗವಂತನ ಇಚ್ಛಾನುಸಾರವಾಗಿ ಭಗವಂತ ಬರುವಂತದ್ದು. ಭಗವಾನ್ ಕೃಷ್ಣನ 10 ಅವತಾರಗಳನ್ನು ಹೆಸರಿಸಿ. ನೀವು ಚಾಟ್ ನಲ್ಲಿ ಕೂಡ ಹಾಕ್ಬಹುದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬಹುದು. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಲತಾ ಅವರೇ, ಕೇಳಿಸ್ತಾ ಇಲ್ಲ ನಿಮ್ ಧ್ವನಿ. ಗ್ಯಾಲಕ್ಸಿ ರಾಮ ಅವತಾರ. ಹಲೋ, ಹೇಳಿ. ಹಲೋ. ರಾಮ ಅವತಾರ, ಕೃಷ್ಣ ಅಂದ್ರೆ ಇದು ಪರಶುರಾಮ, ಓಕೆ, ವಾದಿ, ಯಾವ್ದೆಲ್ಲ ಕೃಷ್ಣ ಅವತಾರ. ಓಕೆ ಓಕೆ, ಸರಿ ಸರಿ. ಗ್ಯಾಲಕ್ಸಿ ಅವರು ಏನಿದು, ನಿಮ್ ಹೆಸರೇನು? ಗ್ಯಾಲಕ್ಸಿ ಅಂತ. ಗೀತಾ 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 ಅವರು ಹೇಳಿ ಹೇಳಿ. ಮತ್ಸ್ಯಾವತಾರ, ಕೂರ್ಮಾವತಾರ, ನರಸಿಂಹ ಅವತಾರ, ಕೃಷ್ಣಾವತಾರ, ರಾಮಾವತಾರ, ವರಾಹ ಅವತಾರ, ಸಮಥಿಂಗ್ ಬುದ್ಧಾವತಾರ. ಓಕೆ, ಧನ್ಯವಾದ. ಕಾಂತಿಮತಿ ಅವರೇ, ಹರೇ ಕೃಷ್ಣ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಕಲ್ಕಿ ಅಲ್ಲ, ನರಸಿಂಹ, ರಾಮ, ಬುದ್ಧ, ಕಲ್ಕಿ. ಓಕೆ, ಒಂದೆರಡು ಬಿಟ್ಟಿದ್ದೀರಾ ಅನ್ಸುತ್ತೆ. ಓಕೆ, ಧನ್ಯವಾದ. ವಿನೀತಾ ಅವರೇ, ಅವ್ರು ಯಾವ್ದು ಬಿಟ್ಟಿದ್ದಾರೆ? ಏನಾದ್ರು ಎಲ್ಲ ಹೇಳಿದಾರಾ? ಹರೇ ಕೃಷ್ಣ. ಬಿಟ್ಟಿದ್ದಾರೆ. ಹರೇ ಕೃಷ್ಣ. ಪರಶುರಾಮ ಒಂದು ಬಿಟ್ಟಿದ್ದಾರೆ ಮಾತೆ. ಓಕೆ, ಧನ್ಯವಾದಗಳೆಲ್ಲರಿಗೂ ಕೂಡ. ಎಲ್ಲರಿಗೂ ಕೂಡ ಗೊತ್ತಿದೆ 10 ಅವತಾರಗಳು. ಸರಿ, ನೋಡ್ಬೋದು ನೀವು. ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರಾಹ ಅವತಾರ, ನರಸಿಂಹ ಅವತಾರ, ಪರಶುರಾಮ ಅವತಾರ. ನಂತರ ಪರಶುರಾಮ ಅವತಾರ ಆದಮೇಲೆ ರಾಮ, ಕೃಷ್ಣ, ನಂತರ ಬಂದು ಬುದ್ಧ ಅವತಾರ, ನಂತರ ಕಲ್ಕಿ. ಈ ರೀತಿಯಾಗಿ 10 ಅವತಾರಗಳು. ಇದು ನೀವು ಕೀರ್ತನ್ ಕೂಡ ಕೇಳಿರ್ಬೋದು. ಪ್ರಣಯ ಪಯೋಧಿ ಜಲೇ ಧೃತವಾನಸಿ ವೇದಂ, ಅದರಲ್ಲಿ ಬರುತ್ತೆ 10 ಅವತಾರ. ನಾಳೆ ದಿನ ಅದನ್ನು ಹೇಳೋಣ. ಓಕೆ, ಕಲಿಯುಗದಲ್ಲಿ ಕೃಷ್ಣ ಕಾಣಿಸಿಕೊಳ್ಳುತ್ತಾನ? ಚಾಟ್ ನಲ್ಲಿ ಕೂಡ ಹಾಕಿದ್ದಾರೆ. ಸಂದೇಶ್ ಅವರು, ಪ್ರವೀಣ ಅವರು, ಮತ್ತೆ ಯಾವ್ದು ಹೆಸರು ಗೊತ್ತಾಗ್ಲಿಲ್ಲ, ವಿನಯ್ ಗೌಡ ಅವರು, ಆಶಾ BS, ಶ್ವೇತಾ, ಲತಾ ಶೆಟ್ಟಿ, ಶ್ವೇತಾ. ಕಲಿಯುಗದಲ್ಲಿ ಕೃಷ್ಣ ಕಾಣಿಸಿಕೊಳ್ಳುತ್ತಾನ? ಇದು ಅವಾಗನೇ ಹ್ಯಾಂಡ್ ರೈಸ್ ಮಾಡಿರೋರೆಲ್ಲ ಹ್ಯಾಂಡ್ಸ್ ಡೌನ್ ಮಾಡಿ. ಇವಾಗ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಓಕೆ, ಚಾಟ್ ಅಲ್ಲಿ ಹಾಕೋದಾದ್ರೆ ಹಾಕ್ಬಹುದು. ಎಸ್, ವಿನೀತ್ ಅವರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ, ಹೇಳಿ ಲತಾ ಅವರೇ. ಸಜ್ಜನನ್ನ ರಕ್ಷಿಸಕ್ಕೋಸ್ಕರ, ದುರ್ಜನನ್ನ ನಾಶ ಮಾಡೋದಕ್ಕೋಸ್ಕರ ಕೃಷ್ಣ ಯಾವಾಗಾರು ಯಾವ ಅವತಾರದಲ್ಲೂ ಬರ್ತಾನೆ. ಓಕೆ, ಧನ್ಯವಾದಗಳು.
ಎಸ್, ಕಲಿಯುಗದಲ್ಲಿ ಕೃಷ್ಣ ಕಾಣಿಸಿಕೊಳ್ತಾನ. 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳಾಗಿ, ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಬರುವಂತದ್ದು. ಅದು ಬಂಗಾರದ ಬಣ್ಣದಲ್ಲಿ ಬರುವಂತದ್ದು. ನಂತರ ಅವರ ಸಂಗಡಿಗರೊಂದಿಗೆ ಬರುವಂತದ್ದು. ಕೃಷ್ಣ, ಬಲರಾಮರು, ಮತ್ತೆ ಮಹಾವಿಷ್ಣು, ರಾಧಾರಾಣಿ ಅಂದ್ರೆ ಗದಾಧರ, ನಂತರ ನಾರದ ಮಹರ್ಷಿಗಳು, ಮತ್ತೆ ಅವರ ಭಕ್ತರಿಂದ ಜೊತೆಗೆ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಕಲಿಯುಗದಲ್ಲಿ ಬಂದಿದ್ದಾರೆ. ಕೃಷ್ಣನು ಏಕೆ ಅವತರಿಸುತ್ತಾನೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ಇಲ್ಲಿ ಭಗವಂತ ಬರುವಂತದ್ದು ಮೊದಲಿಗೆ ನಾವು ತಿಳಿಬೇಕ ಅಂತ ಹೇಳಿದ್ರೆ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ. ಯಾರು ಭಗವಂತನ ಒಂದು ಶುದ್ಧ ಭಕ್ತರಿರ್ತಾರೆ ಅವರನ್ನು ರಕ್ಷಿಸುವುದಕ್ಕೋಸ್ಕರ ಬರುವಂತದ್ದು. ಹಾಗೆ ಬಂದಲ್ಲಿ ದುಷ್ಟರನ್ನು ನಾಶ ಮಾಡುವುದಕ್ಕೋಸ್ಕರ ಬರುವಂತದ್ದು. ದುಷ್ಟರನ್ನು ನಾಶ ಮಾಡುವುದಕ್ಕೋಸ್ಕರನೇ ಬರುವಂತದ್ದಲ್ಲ. ಅದಕ್ಕೆ ಭಗವಂತನ ಹತ್ರ ತುಂಬಾ ಜನ ಇದ್ದಾರೆ, ಅವ್ರು ಕಳಿಸ್ತಾರೆ, ಪ್ರತಿನಿಧಿಗಳಿರ್ತಾರೆ. ಆದ್ರೆ ಸಜ್ಜನರನ್ನು ರಕ್ಷಿಸುವುದಕ್ಕೆ, ಈಗ ನಿಮ್ಗೆ ಗೊತ್ತಿದೆ ಹೇಗೆಂದ್ರೆ ದ್ರೌಪದಿಯನ್ನು ಆ ವಸ್ತ್ರಾಪರಣದ ಸಮಯದಲ್ಲಿ ಹೇಗೆ ಕೃಷ್ಣರನ್ನು ಕರಿತಾಳೆ ಅವಳು, ಭಗವಂತ ಮತ್ತು ಬಂದು ಕಾಪಾಡುವಂಥದ್ದು. ಹಾಗೆ ಗಜೇಂದ್ರನಿಗೆ ಕಾಲಿಗೆ ಮೊಸಳೆಯು ಕಚ್ತದೆ, ಅವಾಗ್ಲೂ ಕೂಡ ಹಾಗೆ ಕೃಷ್ಣ ಬಂದು ಕಾಪಾಡುವಂಥದ್ದು. ಈ ರೀತಿಯಾಗಿ ಎಲ್ಲ ನೋಡ್ಬೋದು. ಸೊ ಇಲ್ಲಿ ಪರಿತ್ರಾಣಾಯ ಸಾಧೂನಾಂ ಅಂತ ಇದೆ. ಈ ಸಾಧು ಪದವನ್ನು ವಿವರಿಸಿ, ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು. ಸಾಧು ಅಂತ ಹೇಳಿದ್ರೆ ಸಜ್ಜನರು. ಕೃಷ್ಣನನ್ನು ತಿಳಿಯುವುದರಿಂದ ಏನು ಪ್ರಯೋಜನ? ಇದನ್ನು ಕೂಡ ನೀವು ಚಾಟ್ ನಲ್ಲಿ ಹಾಕ್ಬೋದು. ಜನ್ಮ ಕರ್ಮ ಚ ಮೇ ದಿವ್ಯಾಮೇವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಈಗ ನಿಮಗೆ ಗೊತ್ತಾಯ್ತು ಹೇಗೆ ಆ ವಸುದೇವನ ಹೃದಯ ಗರ್ಭದಿಂದ ದೇವಕಿಯ ಹೃದಯ ಗರ್ಭಕ್ಕೆ ಬಂದು ಕೃಷ್ಣ ಅವತಾರ ಎತ್ತುವಂಥದ್ದು, ನಮ್ಮ ಹಾಗೆ ಜನಿಸುವಂಥದ್ದಲ್ಲ. ಸೊ ಇಲ್ಲಿ ಯಥಾರ್ಥವಾಗಿ ತಿಳಿಬೇಕು. ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ಯಾರು ತಿಳಿದುಕೊಳ್ತಾರೆ ಅವರು ಇಲ್ಲಿ ಈ ಒಂದು ಸಾವಿನ ನಂತರ, ಈ ದೇಹ ತ್ಯಾಗ ಮಾಡಿದ ನಂತರ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರ್ತಾರೆ. ಇಲ್ಲಿ ಕೃಷ್ಣನ ಒಂದು ಬಾಲ್ಯ ಲೀಲೆಗಳನ್ನು ನೋಡ್ಬೋದು. ಯಾವ ರೀತಿಯಾಗಿ ಈ ಜಗದೋದ್ಧಾರಕ ಕೃಷ್ಣ ಐಶೋದೆಯ ಕೈಯಲ್ಲಿ ಈ ಹಗ್ಗದಿಂದ ಕಟ್ಟಿಸಿಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಲೀಲೆ. ಭಗವಂತ ತನ್ನ ಸಂತೋಷಕ್ಕಾಗಿ, ಭಕ್ತರ ಸಂತೋಷಕ್ಕಾಗಿ ಮಾಡುವಂಥದ್ದು. ಅಂದ್ರೆ ಇಲ್ಲಿ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರು. ಎಲ್ಲವೂ ಕೃಷ್ಣನನ್ನು ನಮ್ಮಂತೆ ಸಾಮಾನ್ಯ ಮನುಷ್ಯ ಎಂದು ತಿಳಿಯುವಂಥದ್ದಲ್ಲ. ಹಾಗೆ ತಿಳಿದ್ರೆ ಏನಾಗ್ತದೆ, ಅದು ತುಂಬಾ ಅಪರಾಧಯುಕ್ತವಾಗಿರ್ತದೆ. ಸೊ ಕೃಷ್ಣ ಮತ್ತು ನಮ್ಮ ನಡುವಿನ ವ್ಯತ್ಯಾಸವೇನು? ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು. ಕೃಷ್ಣ ಮತ್ತು ನಮ್ಮ ನಡುವಿನ ವ್ಯತ್ಯಾಸವೇನು? ಕೃಷ್ಣನ ರೂಪವು ಆಧ್ಯಾತ್ಮಿಕವಾಗಿದೆ, ನಮ್ಮ ರೂಪವು ತಾತ್ಕಾಲಿಕವಾಗಿದೆ. ಯಾಕಂತ ಹೇಳಿದ್ರೆ ಇದು ಈ ಒಂದು ದೇಹವು ನಾಶವಾದ ಮೇಲೆ ಆತ್ಮ ಮತ್ತೊಂದು ದೇಹಕ್ಕೆ ಹೋಗುವಂಥದ್ದು. ಹಾಗಾಗಿ ನಮ್ಮ ಈ ಒಂದು ರೂಪವು ತಾತ್ಕಾಲಿಕವಾಗಿರುವಂಥದ್ದು. ಅದೇ ಕೃಷ್ಣ ಬರುವಂಥದ್ದು ಆಧ್ಯಾತ್ಮಿಕ ರೂಪದಲ್ಲಿ. ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಒಂದು ಚಾಕುವಿನಲ್ಲಿ ಈಗ ಕಟ್ ಮಾಡಿದ್ರೆ ಬ್ಲಡ್ ಬರುತ್ತೆ ಕೈಯಲ್ಲಿ. ಈಗ ಒಂದು ಗಾಯ ಆದ್ರೆ, ಏನಾದ್ರು ಕಟ್ ಆದ್ರೆ ಬ್ಲಡ್ ಬರುತ್ತೆ. ಆದ್ರೆ ಕೃಷ್ಣನ ಶರೀರ ಆಧ್ಯಾತ್ಮಿಕವಾಗಿರುವಂಥದ್ದು ಅಂತ ನಾವು ತಿಳಿಬೇಕು. ನಾವು ಮಾಯೆಯಿಂದ ನಿಯಂತ್ರಿಸಲ್ಪಡ್ತೇವೆ, ಆದ್ರೆ ಕೃಷ್ಣ ಮಾಯೆಯ ನಿಯಂತ್ರಕ. ನಾವು ಈ ಮೂರು ಗುಣಗಳ ಕಂಟ್ರೋಲ್ ಅಲ್ಲಿ ಇದ್ದೇವೆ. ಆ 3 ಗುಣಗಳು ನಮ್ಮನ್ನು ಹರಾಸ್ ಮಾಡ್ತಾ ಇರುತ್ತೆ. ಬೆಳಿಗ್ಗೆ ಸತ್ವ ಗುಣದಲ್ಲಿದ್ರೆ, ಮಧ್ಯಾಹ್ನ ರಜೋ ಗುಣದಲ್ಲಿದ್ರೆ, ಸಂಜೆ ತಮೋ ಗುಣದಲ್ಲಿರ್ತೇವೆ. ಅಂದ್ರೆ ನಾವು ಪ್ರತಿಯೊಂದಕ್ಕೂ ಕೂಡ ಪ್ರಚೋದನೆಗೆ ಪ್ರತಿಕ್ರಿಯಿಸ್ತಾ ಇರ್ತೇವೆ. ಆದ್ರೆ ಕೃಷ್ಣ ಆ ಮಾಯೆಯನ್ನು ಕಂಟ್ರೋಲ್ ಮಾಡುವವರು.
ಆದ್ರೆ ನಾವು ಆ ಮಾಯೆಯ ಕಂಟ್ರೋಲ್ ಅಲ್ಲಿ ಇದ್ದೇವೆ. ಹಾಗೆ ಇಲ್ಲಿ ನೋಡ್ಬೋದು ನೀವು, ನಮ್ಮ ಶರೀರ ಹೇಗೆ ಅಂತ ಹೇಳಿದ್ರೆ ಸ್ಥೂಲ ಶರೀರ ಈ ಒಂದು ಭೂಮಿ, ನೀರು, ಗಾಳಿ, ಅಗ್ನಿ, ಆಕಾಶ ಇದರಿಂದ ಮಾಡಿರುವಂತದ್ದು. ಇನ್ನು ಸೂಕ್ಷ್ಮ ಶರೀರ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಆತ್ಮ ಸಚ್ಚಿದಾನಂದ ರೂಪ ಈ ರೀತಿಯಾಗಿ. ಆದ್ರೆ ಕೃಷ್ಣನ ಒಂದು ಶರೀರ ಮತ್ತು ಆತ್ಮ ಅದು ಆಧ್ಯಾತ್ಮಿಕವಾಗಿರ್ತದೆ ಅಂತ ಹೇಳಿ ನಾವು ಇಲ್ಲಿ ತಿಳಿಬೇಕು. ಈಗ ಕೃಷ್ಣ ಹೇಗೆ ಪ್ರತ್ಯುತ್ತರ ನೀಡ್ತಾನೆ? ಕೃಷ್ಣನನ್ನು ಈಗ ನಾವು ಪೂಜಿಸಿದ್ರೆ, ಕೃಷ್ಣನ ನಾಮಸ್ಮರಣೆ ಜಪ ಮಾಡಿದ್ರೆ ಹೇಗೆ ಪ್ರತ್ಯುತ್ತರ ನೀಡ್ತಾನೆ? ಅದಕ್ಕಿಂತ ಮೊದಲು ಪೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸಾ ಭೂತ ಮದ್ಭಾವಮಾಗತಾಃ. ಭಯ, ರಾಗ, ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಭಯ ಹೇಳಿದ್ರೆ ನಮಗೆ ಸಾವಿನ ಭಯ ಇದೆ. ನಮಗೆ ಸಾವಿನ ಭಯ ಇದ್ರೆ ನಮಗೆ ಭಗವಂತನ ಒಂದು ದಿವ್ಯ ಪ್ರೇಮವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ರಾಗ ಅಂದ್ರೆ ಸಾವಿನ ಭಯ ಅಂತ ಹೇಳಿದ್ರೆ, ಈಗ ನೀವು ಪ್ರಹ್ಲಾದನ್ ನೋಡ್ಬೋದು. ಪ್ರಹ್ಲಾದನಿಗೆ ತಂದೆ ಹಿರಣ್ಯಕಶಿಪು ಎಷ್ಟೇ ಒಂದು ಕಷ್ಟಗಳನ್ನು ಕೊಟ್ಟರು ಕೂಡ ಅವನು ಸಾವಿಗೆ ಹೆದರ್ತಾ ಇರ್ಲಿಲ್ಲ. ಆ ಭಯ ಸ್ಟೇಜ್ ಅಲ್ಲಿ ಇರ್ತಾನೆ. ಹಾಗೆ ಇರ್ಬೇಕು. ನಂತರ ರಾಗ ಅಂದ್ರೆ ಅಟ್ಯಾಚ್ಮೆಂಟ್. ಈಗ ಧೃತರಾಷ್ಟ್ರನಿಗೆ ದುರ್ಯೋಧನ ಮತ್ತಿತರ ಮಕ್ಕಳ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ. ಹಾಗಾಗಿ ಏನಾಗ್ತದೆ, ಅವರೆಲ್ಲರೂ ಕೂಡ ಸತ್ತು ಹೋಗ್ತಾರೆ. ಆದ್ರೆ ದುರ್ಯೋಧನನ ತಮ್ಮ ಯಾರು ವಿದುರನಿಗೆ ಧೃತರಾಷ್ಟ್ರನ ಮೇಲೆ ಅಫೆಕ್ಷನ್ ಇರುತ್ತೆ. ಅವನು ತಿದ್ದುತ್ತಾ ಇರ್ತಾನೆ, ನೋಡು ಅಣ್ಣ ನೀನ್ ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಆ ರೀತಿಯಾಗಿ ಗೈಡ್ ಮಾಡ್ತಾ ಇರ್ತಾನೆ. ಹಾಗೆ ಇರ್ಬೇಕು. ಅಟ್ಯಾಚ್ಮೆಂಟ್ ಯಾವಾಗ್ಲೂ ಕೃಷ್ಣನಲ್ಲಿ ಇರ್ಬೇಕು. ಯಾಕಂತ ಹೇಳಿದ್ರೆ ಕೃಷ್ಣನಲ್ಲಿ ನಮ್ಗೆ ಅಟ್ಯಾಚ್ಮೆಂಟ್ ಇದ್ದಾಗ ನಮ್ಗೆ ಈ ಒಂದು ಸಾವಿನ ನಂತರ ಭಗವಂತ ನಮ್ಮ ಒಂದು ನೆಕ್ಸ್ಟ್ ಜನ್ಮವನ್ನು ನಿರ್ಧರಿಸ್ತಾನೆ. ಕೃಷ್ಣನಲ್ಲಿ ಅಟ್ಯಾಚ್ಮೆಂಟ್ ಇರ್ಬೇಕು ನಮಗೆ. ಭೀತ ರಾಗ ಆಯ್ತು. ಭಯ, ಕ್ರೋಧ ಈಗ ಕ್ರೋಧದಿಂದ ಅಸುರರು ಯಾವ ರೀತಿಯಾಗಿ ನಾಶ ಹೊಂದುತ್ತಾರೆ ಅಂತ ನೋಡಿದ್ರಿ. ಹಿರಣ್ಯಕಶಿಪು ಯಾವಾಗ್ಲೂ ಹರಿದ್ವೇಷಿ ಆಗಿರ್ತಾನೆ. ನಂತರ ರಾವಣ ಕೂಡ ಹಾಗೆ ಆ ಒಂದು ಸಿಟ್ಟು, ಆ ಕೋಪದಿಂದ ಈ ರೀತಿಯಾಗಿ ಆಸುರಿ ಲಕ್ಷಣವಾಗಿರ್ತದೆ ಕ್ರೋಧ. ಹಾಗಾಗಿ ನಾವು ಈ ನಮ್ಮ ಡಿಸೈರ್ಸ್, ಈ ಏನು ಇಚ್ಛೆಗಳಿದೆ ಅದು ಈಡೇರಿಸ್ಲಿಲ್ಲ ಅಂದ್ರೆ ನಮಗೆ ಕೋಪ ಬರುವಂತದ್ದು. ಹಾಗೆ ಈ ಕೋಪವನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಬಂದ್ರೆ ಏನಾಗುತ್ತೆ, ನಮ್ಗೆ ಈ ಕೋಪವು ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಭಯ, ರಾಗ, ಕ್ರೋಧ ಇದನ್ನು ಯಾರು ತ್ಯಜಿಸುತ್ತಾರೆ ಅವರು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಅವರು ಒಂದು ಪರಿಶುದ್ಧರಾಗಿರ್ತಾರೆ ಅಂತ ಹೇಳಲಾಗ್ತದೆ. ಕೃಷ್ಣನು ಹೇಗೆ ಪ್ರತ್ಯುತ್ತರ ನೀಡ್ತಾನೆ? ಈಗ ನೀವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತೀರಿ, ಭಗವದ್ಗೀತೆ ಭಾಗವತಂ ಕ್ಲಾಸ್ ಕೇಳ್ತೀರಿ, ಭಗವದ್ಗೀತೆ ಭಾಗವತಂ ಪುಸ್ತಕ ಓದ್ತೀರಾ, ಭಕ್ತರ ಸಂಘದಲ್ಲಿದ್ದುಕೊಂಡು ಭಕ್ತಿ ಸೇವೆ ಮಾಡ್ತೀರಾ. ಹೇಗೆ ಪ್ರತ್ಯುತ್ತರ ನೀಡ್ತಾನೆ, ಹೇಗೆ ರೆಸಿಪ್ರೋಕೇಟ್ ಮಾಡ್ತಾನೆ ಹೇಳಿದ್ರೆ, ಏಯತಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯಾರು ನನಗೆ ಹೇಗೆ ಶರಣಾಗತರಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಪಾರ್ಥನೆ, ಎಲ್ಲರೂ ಎಲ್ಲಾ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಸೊ ಯಾವ ರೀತಿಯಲ್ಲಿ ಶರಣಾಗುತ್ತಾರೆ? ಇಲ್ಲಿ ಶಾಂತರಸ ಅಂದ್ರೆ ಈ ಒಂದು ಹಸು, ನವಿಲು ಇದೆಲ್ಲವೂ ಕೂಡ ಶಾಂತವಾಗಿ ಭಗವಂತನ ಸೇವೆ ಮಾಡ್ತಾ ಇರ್ತವೆ. ನಂತರ ಈ ಒಂದು ದಾಸ್ಯರಸ ಹನುಮಾನ್ ಯಾವ ರೀತಿಯಾಗಿ ಆ ಒಂದು ರಾಮನ ಸೇವೆ ಮಾಡ್ತಾನೆ, ದಾಸ್ಯನಾಗಿ, ಸೇವಕನಾಗಿ. ನಂತರ ಸಾಕ್ಯ ರಸ ಅಂತ ಹೇಳಿದ್ರೆ ಗೆಳೆಯನಾಗಿ, ಅರ್ಜುನ ಯಾವ ರೀತಿಯಾಗಿ ಗೋಪಪಾಲಕರು ಇವರೆಲ್ಲರೂ ಕೂಡ ಗೆಳೆಯರಾಗಿ ಸೇವೆ ಮಾಡುವಂಥದ್ದು. ವಾತ್ಸಲ್ಯ ರಸ ಅಂತ ಹೇಳಿದ್ರೆ ನಂದ ಮಹಾರಾಜರು, ಯಶೋಧ ಇವರೆಲ್ಲರೂ, ಯಶೋಧ ಮಾತೆ, ನಂದ ಮಹಾರಾಜರು ಇವರು ಆ ವಾತ್ಸಲ್ಯ ರಸ, ಆ ತಂದೆ ತಾಯಿಯಾಗಿ ಪ್ರೀತಿಯಿಂದ ಸೇವೆ ಮಾಡುವಂಥದ್ದು. ಮಾಧುರ್ಯ ರಸ ಅಂತ ಹೇಳಿದ್ರೆ ರಾಧಾರಾಣಿ, ಗೋಪಿಕೆಯರು ಇವರೆಲ್ಲರೂ ಕೂಡ ಆ ಭಗವಂತನಲ್ಲಿ ಪ್ರೇಮದಿಂದ ಸೇವೆ ಮಾಡುವಂಥದ್ದು.
ಈ ರೀತಿಯಾಗಿ ಯಾರು ಯಾವ ರೀತಿಯಾಗಿ ಸೇವೆ ಮಾಡ್ತಾರೆ. ಈಗ ನಮಗೆ ಇಲ್ಲಿ ದಾಸ್ಯ ರಸ ಮಾತ್ರ. ಈಗ ನಮಗೆ ಈ ಸಾಕ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ ಇದೆಲ್ಲವೂ ಕೂಡ ಇದು ಹೈಯೆಸ್ಟ್. ಇದು ನಮಗೆಲ್ಲ, ಅದು ಯಾರಿಗೆ ರಾಗಾನುಗ ಭಕ್ತರಿಗೆ ಅಂತ ಹೇಳಲಾಗ್ತದೆ. ನಾವು ಈಗ ಸಾಧಕರು, ನಾವೀಗ ಸಾಧನೆ ಮಾಡ್ತಾ ಇದೀವಿ ಅಷ್ಟೇ. ನಾವು ಜಪ ಮಾಡ್ಬೇಕು, ಜಪ ಮಾಡ್ತಾ ಮಾಡ್ತಾ ನಮ್ಮ ಹೃದಯ ಪರಿಶುದ್ಧ ಆಗ್ಬೇಕು. ಯಾಕಂದ್ರೆ ನಮ್ಮ ಹೃದಯದಲ್ಲಿ ಎಷ್ಟೋ ಜನ್ಮಗಳಿಂದ ಅಂಟಿರುವಂತ ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯ ಎಲ್ಲ ಇದೆ. ಅದು ಹೋಗ್ಬೇಕು. ಹೋಗಿ ಅದಕ್ಕೆ ನಾವು ಸಾಧಕರು. ಹಾಗಾಗಿ ನಾವು ಸೇವಕರಾಗಿ ಸೇವೆ ಮಾಡುವಂಥದ್ದು ದಾಸ್ಯ ರಸ ನಾವು ತಿಳಿಯುವಂಥದ್ದು. ಸೊ ಯಾರು ಹೇಗೆ ಶರಣಾಗ್ತಾರೆ ಹಾಗೆ ಅವರಿಗೆ ಅನುಗ್ರಹಿಸ್ತಾರೆ ಭಗವಂತ. ನಾವೀಗ ಒಂದು ಅರ್ಧ ಗಂಟೆ ಮಾತ್ರ ಭಗವಂತನಿಗೆ ಕೊಟ್ರೆ ಭಗವಂತ ಕೂಡ ಸರಿ ಇವನಿಗೆ ಒಂದಿಷ್ಟು ಅನುಗ್ರಹಿಸೋಣ ಅಂತೇಳಿ ಆ ರೀತಿಯಾಗಿ ತಿಳಿತಾನೆ ಅಂತೇಳಿ ಹೇಳಲಾಗ್ತದೆ. ಕೃಷ್ಣ ಏಕೆ ಜಾತಿ ಪದ್ಧತಿಯನ್ನು ಸೃಷ್ಟಿಸಿದನು? ಅದನ್ನು ನೀವು ಚಾಟ್ ನಲ್ಲಿ ಕೂಡ ಹಾಕ್ಬಹುದು. ಚಾಟ್ ನಲ್ಲಿ ಹಾಕಿ. ಕೃಷ್ಣ ಏಕೆ ಜಾತಿ ಪದ್ಧತಿಯನ್ನು ಸೃಷ್ಟಿಸಿದನು? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದ್ದರೂ ನಾನು ಬದಲಾವಣೆ ಇಲ್ಲದವನು, ಅವ್ಯಯನು. ಆದುದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ. ಇಲ್ಲಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. ಈಗ ಭಗವಂತನೇ ಈ ಒಂದು 4 ವರ್ಣವನ್ನು ಸೃಷ್ಟಿಸುವಂತದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಗುಣತ್ರಯಗಳಿಗೆ ಅನುಗುಣವಾಗಿ. ಈಗ ಬ್ರಾಹ್ಮಣ ಅಂತ ಹೇಳಿದ್ರೆ ಸತ್ವಗುಣ, ಕ್ಷತ್ರಿಯ ಅಂತ ಹೇಳಿದ್ರೆ ರಜೋಗುಣ, ವೈಶ್ಯ ಅಂತ ಹೇಳಿದ್ರೆ ರಜೋಗುಣ ಮತ್ತು ತಮೋಗುಣ, ಶೂದ್ರ ಅಂತ ಹೇಳಿದ್ರೆ ತಮೋಗುಣ. ಸೊ ಇಲ್ಲಿ ಗುಣತ್ರಯಗಳಿಗೆ ಅನುಗುಣವಾಗಿ. ಹಿಂದೆ ಹೇಗೆ ಇತ್ತು ಅಂತ ಹೇಳಿದ್ರೆ ಗುರುಕುಲ ಎಜುಕೇಶನ್ ಅಲ್ಲಿ ಗುರು ಡಿಸೈಡ್ ಮಾಡ್ತಾ ಇದ್ರು. ಅವನಲ್ಲಿ ಬ್ರಾಹ್ಮಣಿಕಲ್ ಕ್ವಾಲಿಟಿ ಇದ್ರೆ ಅವನು ಬ್ರಾಹ್ಮಣ, ಕ್ಷತ್ರಿಯ ಕ್ವಾಲಿಟಿ ಇದ್ರೆ ಕ್ಷತ್ರಿಯ. ಈ ರೀತಿಯಾಗಿ ಗುರು ನಿರ್ಧಾರ ಮಾಡ್ತಾ ಇದ್ರು ಮೊದ್ಲು. ಯಾಕೆ ಇದನ್ನು ಸೃಷ್ಟಿ ಮಾಡಿದ ಭಗವಂತ ಅಂದ್ರೆ ಇಲ್ಲಿ ಕೃಷ್ಣ ಇದ್ದಾನೆ ಸೆಂಟರ್ ಅಲ್ಲಿ. ಈಗ ನೋಡ್ಬೋದು ನೀವು, ರೈತರು ಯಾವುದೇ ಒಂದು ಬೇಸಾಯ ಮಾಡಿದಾಗ ಅವರು ಮಾಡುವ ಮೊದಲು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ, ನಂತರ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ, ಧನ್ಯವಾದಗಳನ್ನ ಹೇಳ್ತಾರೆ. ಕೃಷ್ಣ ಸೆಂಟರ್ ಅಲ್ಲಿ ಇದ್ದ. ಈಗ ಬ್ರಾಹ್ಮಣ ಅಂದ್ರೆ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿದಾನ ಅಂತ ಹೇಳಿದ್ರೆ ಅವರು ವಿದ್ಯೆಯನ್ನು ಕಲಿಯುವಂಥದ್ದು, ವಿದ್ಯೆ ಕಲಿಸುವಂಥದ್ದು, ಹಾಗೆ ಯಜ್ಞವನ್ನು ಮಾಡುವಂಥದ್ದು, ಯಜ್ಞವನ್ನು ಮಾಡಿಸುವಂಥದ್ದು, ನಂತರ ದಾನವನ್ನು ಸ್ವೀಕರಿಸುವಂಥದ್ದು, ನಂತರ ದಾನವನ್ನು ಕೊಡುವಂಥದ್ದು. ಈ ರೀತಿಯಾಗಿ ನಂತರ ಕ್ಷತ್ರಿಯ ಹೇಗೆ ಒಂದು ರಕ್ಷಣೆ ಮಾಡುವಂಥದ್ದು, ದೇಶ ರಕ್ಷಣೆ. ವೈಶ್ಯ ಗೋ ರಕ್ಷಣೆ ಮಾಡುವಂಥದ್ದು, ಕೃಷಿ ಗೋ ರಕ್ಷಣೆ, ವಾಣಿಜ್ಯವನ್ನು ನೋಡಿಕೊಳ್ಳುವಂಥದ್ದು. ಇನ್ನು ಶೂದ್ರ ಈ 3 ಜನರಿಗೆ ಸಹಾಯವನ್ನು ಮಾಡುವಂಥದ್ದು. ಎಲ್ಲದಕ್ಕೂ ಕೂಡ ಕೃಷ್ಣ ಇಲ್ಲಿ ಸೆಂಟರ್ ಅಲ್ಲಿ ಇದ್ದಾನೆ. ಆದ್ರೆ ಈಗ ಏನಾಗಿದೆ, ಕೃಷ್ಣನನ್ನು ಆಡ್ ಮಾಡ್ತಾ ಇಲ್ಲ, ಕೃಷ್ಣನನ್ನು ಬರ್ತಿದ್ದಾರೆ ಜನ. ಹಾಗಾಗಿ ಕಷ್ಟಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಸೊ ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಅವ್ರು ಏನ್ ಕೆಲಸ ಮಾಡಿದರೆ ಅದರ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದ್ದರೂ ನಾನು ಬದಲಾವಣೆ ಇಲ್ಲದವನು, ಅವ್ಯಯನು. ಆದುದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ. ನಮ್ಮ ಕರ್ಮಾನುಸಾರವಾಗಿಯೇ ನಮಗೆ ಸಿಗುವಂತದ್ದು. ಇದಕ್ಕೆ ನಾವು ಭಗವಂತನನ್ನು ಈಗ ಎಷ್ಟೋ ಮಂದಿ ಹೇಳ್ತಾರೆ, ಓ ಭಗವಂತ ನಿಮ್ಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟಿದ್ಯಾ ಆ ರೀತಿ ಎಲ್ಲ ಹೇಳ್ತಾರೆ. ಬಟ್ ಅದಕ್ಕೆ ಭಗವಂತ ಕಾರಣನಲ್ಲ, ಅದಕ್ಕೆ ನಾವೇ ಕಾರಣ. ಈಗ ನಮಗೆ ಯಾರಾದ್ರೂ ಈಗ ಮನೆಯಲ್ಲಿ ಮಕ್ಕಳು ಹೇಳಿದಾಗೆ ಕೇಳೋದಿಲ್ಲ ಅಂತ ಹೇಳಿದ್ರೆ ಅದು ನಮಗೆ ಹಿಂದಿನ ಜನ್ಮದಲ್ಲಿ ನಾವು ನಮಗೇನೋ ಶತ್ರುಗಳಾಗಿರ್ತಾರೆ. ಹಾಗಾಗಿ ಈ ಜನ್ಮದಲ್ಲಿ ನಾವು ಅದನ್ನು ಫೇಸ್ ಮಾಡ್ಲೇಬೇಕು. ಎಲ್ಲದಕ್ಕೂ ನಾನೇ ಕಾರಣ ಅಂತ ತಿಳಿದುಕೊಂಡ್ರೆ ಇದರಲ್ಲಿ ಏನೂ ಸಮಸ್ಯೆ ಬರೋದಿಲ್ಲ. ಆದ್ರೆ ನಾವು ಸುಖ ಬಂದಾಗ ಭಗವಂತನ ನೆನಪು ಮಾಡೋದಿಲ್ಲ, ಆದ್ರೆ ಕಷ್ಟ ಬಂದಾಗ ಓ ಭಗವಂತ ಯಾಕಿಷ್ಟು ಕಷ್ಟ ಕೊಟ್ಟಿದ್ಯಾ ಅಂತ ಹೇಳ್ತೀವಿ. ಆದ್ರೆ ಅದಕ್ಕೆಲ್ಲ ಕೂಡ ನಾವೇ ಕಾರಣ, ಭಗವಂತ ಅಲ್ಲ. ಭಗವಾನ್ ಕೃಷ್ಣ ವರ್ಣಾಶ್ರಮ ಪದ್ಧತಿಗೆ ಒಳಪಡುತ್ತಾನೆಯೇ? ವರ್ಣ ಆಶ್ರಮ, ಈಗ ವರ್ಣ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ರೀತಿಯಾಗಿ ನೋಡಿದ್ವಿ. ಆಶ್ರಮ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇದಕ್ಕೆ ಕೃಷ್ಣ ಒಳಪಡುತ್ತಾನೆಯೇ? ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬಹುದು. ಭಗವಾನ್ ಕೃಷ್ಣ ವರ್ಣಾಶ್ರಮ ಪದ್ಧತಿಗೆ ಒಳಪಡುತ್ತಾನೆಯೇ? ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮಾಭಿರ್ನ ಸಾ ಬದ್ಧತೆ. ಯಾವ ಕರ್ಮವೂ ನನ್ನನ್ನು ಅಂಟುವುದಿಲ್ಲ, ನಾನು ಯಾವುದೇ ಕರ್ಮ ಫಲವನ್ನು ಬಯಸುವುದಿಲ್ಲ.
ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರಿಗೂ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ. ಇಲ್ಲಿ ನೋಡ್ಬೋದು ನೀವು ಕೃಷ್ಣ ಹೇಗೆ ಸುಧಾಮನ ಒಂದು ಪಾದ ಪೂಜೆ ಮಾಡುವಂಥದ್ದು, ಹಾಗೆ ಯುದ್ಧದಲ್ಲಿ ಪಾಲ್ಗೊಳ್ಳುವಂಥದ್ದು, ಗೋವುಗಳ ಒಂದು ಪಾಲನೆ ಮಾಡುವಂಥದ್ದು, ಮತ್ತೆ ಅರ್ಜುನನಿಗೆ ಸಾರಥಿಯಾಗಿ ಕೂಡ ಮಾಡ್ತಾರೆ. ಸೊ ಇದು ಯಾವುದು ಕೂಡ ಯಾವುದೇ ಕರ್ಮ ಕೂಡ ಭಗವಂತನಿಗೆ ಅಂಟುವುದಿಲ್ಲ. ಯಾವುದೇ ಕರ್ಮ ಫಲವನ್ನು ಕೂಡ ಭಗವಂತ ಬಯಸುವುದಿಲ್ಲ. ಈ ವಿಷಯವನ್ನು ಯಾರು ಅರ್ಥ ಮಾಡಿಕೊಳ್ತಾರೆ, ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ತಾರೆ, ಅವರಿಗೂ ಕೂಡ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ. ಅವರು ಕರ್ಮ ಬಂಧನದಿಂದ ಮುಕ್ತರಾಗ್ತಾರೆ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ಯಾವುದು, ಅಕರ್ಮವು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಇಲ್ಲಿ ಕರ್ಮದ ಜಟಿಲತೆಗಳನ್ನು ನಮ್ಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸುಲಭ ಇಲ್ಲ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇದ್ರೆ ಏನಾಗುತ್ತೆ, ನಮಗೆ ಈ ಒಂದು ಕರ್ಮ ಬಂಧನ ಇರೋದಿಲ್ಲ. ಇಲ್ಲದಿದ್ರೆ ಹೇಗೆ ಯಾವ ರೀತಿಯಾಗಿ ನಮಗೆ ಕರ್ಮ ಬಂಧನ ಆಗ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾವು ಈ ಜನ್ಮದಲ್ಲಿ ಏನೆಲ್ಲ ಕರ್ಮ ಮಾಡಿದ್ದೇವೆ ಅದು ನಮಗೆ ಮುಂದಿನ ಜನ್ಮಕ್ಕೆ ಕಂಟಿನ್ಯೂ ಆಗುತ್ತೆ. ಅಲ್ಲಿ ನಾವು ಈಗ ಈ ಜನ್ಮದಲ್ಲಿ ಏನು ಈ ಸುಖ ದುಃಖವನ್ನು ನಾವು ಅನುಭವಿಸ್ತಾ ಇದ್ದೇವೆ ಅದಕ್ಕೆ ನಮಗೆ ಹಿಂದಿನ ಜನ್ಮದಲ್ಲಿ ನಾವು ಏನ್ ಮಾಡಿದ್ದೇವೆ ಅದರ ಫಲ. ಹಾಗಾಗಿ ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಿಲ್ಲ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ಕರ್ಮ ಅಂತ ಹೇಳಿದ್ರೆ ನಾವು ಮಾಡುವ ಕೆಲಸ, ಪುಣ್ಯ ಕೆಲಸ. ಪುಣ್ಯ ಕೆಲಸದಿಂದ ಏನಾಗುತ್ತೆ, ನಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಸ್ವರ್ಗದಲ್ಲಿ ಆ ಒಂದು ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ, ಆ ನಮ್ಮ ಪುಣ್ಯವೆಲ್ಲವೂ ಕ್ಷೀಣಿಸಿದ ನಂತರ, ಮುಗಿದ ನಂತರ ಮತ್ತೆ ನಾವು ಈ ಒಂದು ಜನ್ಮ ವೃತ್ತಿ ಜರಾವ್ಯಾಧಿ ಈ ಒಂದು ಚಕ್ರದಲ್ಲಿ ಸಿಲುಕಿಕೊಳ್ಬೇಕು. ಮತ್ತೆ ಇಲ್ಲಿ ಜನ್ಮವನ್ನು ಪಡಿಬೇಕು ಈ ಭೌತಿಕ ಪ್ರಪಂಚದಲ್ಲಿ. ಇದು ಕರ್ಮ ಆಯ್ತು. ವಿಕರ್ಮ ಅಂದ್ರೆ ನಿಷಿದ್ಧ ಕರ್ಮ, ಯಾವುದು ಭಗವಂತನನ್ನು ಅಲ್ಲಿ ಆಡ್ ಮಾಡುದಿಲ್ಲ, ಭಗವಂತನ ವಿರುದ್ಧ ಮಾಡುವಂತ ಕೆಲಸಗಳು, ಒಂದು ಪಾಪ ಬರುವಂತದ್ದು ಈ ವಿಕರ್ಮ ಮಾಡಿದ್ರೆ, ಕೆಟ್ಟ ಕೆಲಸ ಮಾಡಿದ್ರೆ. ಅಕರ್ಮ ಅಂತ ಹೇಳಿದ್ರೆ ಭಗವಂತನನ್ನು ಆಡ್ ಮಾಡಿಕೊಂಡು ಮಾಡುವಂಥದ್ದು. ಇದನ್ನು ಸರಿಯಾಗಿ ತಿಳಿದುಕೊಳ್ಬೇಕು. ಅದಕ್ಕೆ ನಾರದ ಮಹರ್ಷಿಗಳನ್ನು ನೋಡ್ಬೋದು. ನಾರದ ಮಹರ್ಷಿಗಳು ಅಕರ್ಮಕ್ಕೆ ಹೇಗೆ ನಾರದ ಮಹರ್ಷಿಗಳು ಸದಾ ಹರಿನಾಮ ಸ್ಮರಣೆಯನ್ನು ಮಾಡಿ ಅವರ ಬಳಿಗೆ ಯಾರೆಲ್ಲ ಹೋಗ್ತಾರೆ ಅವರನ್ನೆಲ್ಲರನ್ನು ಶುದ್ಧ ಭಕ್ತರನ್ನಾಗಿ ಮಾಡ್ತಾರೆ. ಈಗ ಯಾರು ಧ್ರುವ ಮಹಾರಾಜರಿರ್ಬೋದು, ಪ್ರಹ್ಲಾದ್ ಮಹಾರಾಜ ಇರ್ಬೋದು, ಈ ರೀತಿಯಾಗಿ ಎಲ್ಲರನ್ನು ಕೂಡ ಶುದ್ಧ ಭಕ್ತರನ್ನಾಗಿ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಅವರ ಅಕರ್ಮ ಮಾಡುವಂಥದ್ದು. ಅವರು ಸದಾ ಹರಿನಾಮ ಸ್ಮರಣೆಯನ್ನೇ ಮಾಡ್ತಾ ಇದ್ರು. ಅವ್ರಿಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ, ಭಗವಂತನ ಸೇವೆ ಮಾಡೋದಷ್ಟೇ ಎಕ್ಸ್ಪೆಕ್ಟೇಷನ್ ಇತ್ತು ಅವರಿಗೆ. ಕರ್ಮ, ವಿಕರ್ಮ ಮತ್ತು ಅಕರ್ಮ ನಡುವಿನ ವ್ಯತ್ಯಾಸವೇನು ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು. ಸೊ ಇಲ್ಲಿ ಒಂದು ಭಕ್ತಿ ಸೇವೆಯಲ್ಲಿ ಹಂತಗಳು, ನಾವು ಕ್ರಮೇಣ ಪ್ರಗತಿ ಸಾಧಿಸೋದು ಹೇಗೆ ಅಂತ ಹೇಳಿದ್ರೆ, ಶ್ರದ್ಧಾ ಆರಂಭದಲ್ಲಿ ಈಗ ನೀವೆಲ್ಲರೂ ಕೂಡ ಈ ಕೋಮಲ ಶ್ರದ್ಧೆಯಿಂದ ಈ ಭಗವದ್ಗೀತೆ ತರಗತಿಯನ್ನು ಕೇಳೋದಕ್ಕೆ ಬಂದಿದ್ದೀರಿ. ಶ್ರದ್ಧಾ, ನಂಬಿಕೆ ಆಯ್ತು. ನಂತರ ಭಕ್ತರ ಸಹವಾಸ, ಭಕ್ತರ ಸಂಘ. ಈ ಕ್ಲಾಸ್ ಕೇಳೋದ್ರಿಂದ ಏನಾಗುತ್ತೆ, ಭಕ್ತರ ಸಂಘದಲ್ಲಿ ಇರ್ತೀರಿ. ಭಕ್ತರ ಸಂಘದಲ್ಲಿದ್ರೆ ಏನಾಗುತ್ತೆ, ಕೃಷ್ಣ ಪ್ರಜ್ಞಾ ಸಾಧನ ನಮ್ಗೆ ತಿಳಿಯುತ್ತೆ. ಈ ಜಪ ಮಾಡ್ಬೇಕು, ಭಗವದ್ಗೀತೆ ಭಾಗವತಂ ಪುಸ್ತಕ ಓದ್ಬೇಕು. ಮತ್ತೆ ಈಗ ಟೆಂಪಲ್ಗೆ ಹತ್ರ ಇರೋರಿದ್ರೆ ಟೆಂಪಲ್ಗೆ ಹೋಗಿ ಅಲ್ಲಿ ಸೇವೆ ಮಾಡುವಂಥದ್ದು. ಈ ರೀತಿಯಾಗಿ ಭಕ್ತರ ಸಂಘದಲ್ಲಿ ನಮಗೆ ಏನ್ ಮಾಡ್ಬೇಕು ಅಂತ ತಿಳಿಯುತ್ತೆ, ಸಾಧನೆಯನ್ನು ಹೇಗೆ ಮಾಡ್ಬೇಕು. ಸಾಧನಾ ಸಂಘ ಸೇವಾ SSS ಅಂತ ಹೇಳ್ತಾರೆ. ಸೊ ಸಾಧನೆ ಹೇಗೆ ಮಾಡ್ಬೇಕು, ನಮ್ಗೆ ಭಕ್ತರ ಸಂಘದಲ್ಲಿದ್ರೆ ನಮ್ಗೆ ಸಾಧನೆ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ನಂತರ ಇದು ಸೇವೆ ಹೇಗ್ ಮಾಡ್ಬೇಕು ಅಂತ ತಿಳಿಯುತ್ತೆ. ಈಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ಏನಾಗುತ್ತೆ, ಅನಗತ್ಯ ಐಹಿಕ ಸಂಪರ್ಕ ತಿಳಿದ್ರೆ ಸಂಪರ್ಕದಿಂದ ಮುಕ್ತಿ ಸಿಗುತ್ತೆ, ಅನರ್ಥ ನಿವೃತ್ತಿ ತಿಳಿದ್ರೆ. ಈಗ ಈ ಒಂದು ನಮ್ಮ ಹೃದಯದಲ್ಲಿ ಎಷ್ಟೋ ಜನ್ಮಗಳಿಂದ ಅಂಟಿಕೊಂಡಿರುವ ಅರಿಷಡ್ವರ್ಗ ಗುಣಗಳಿರ್ತವೆ. ಕಾಮ, ಕ್ರೋಧ, ಮದ, ಲೋಭ, ಮತ್ಸರ್ಯ ಇದೆಲ್ಲವೂ ಕೂಡ ಹೋಗುತ್ತೆ. ನಮ್ಗೆ ಕೃಷ್ಣನ ಭಕ್ತಿಯನ್ನಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವಾಗ. ಇವಾಗ ಏನಾಗಿದೆ, ಈಗ ಮಿಶ್ರ ಭಕ್ತಿ. ಈಗ ನಮಗೆ
ನಮ್ದು ಪ್ಯೂರ್ ಭಕ್ತಿ ಅಲ್ಲ. ಈಗ ನಾವು ಆ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಏನಾಗುತ್ತೆ, ನಮಗೆ ಭಗವಂತನ ಬಗ್ಗೆ ಹೆಚ್ಚು ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ನಂತರ ನಿಷ್ಠೆ ಅಂದ್ರೆ ನಾನು ಈ ಜನ್ಮದಲ್ಲಿಯೇ ಕೃಷ್ಣನ ನೋಡ್ತೇನೆ, ಆ ಕೃಷ್ಣ ಗೋಲೋಕಕ್ಕೆ ಹೋಗ್ತೇನೆ ಅಂತ ಹೇಳಿ ಆ ಒಂದು ಫರ್ಮ್ ಡಿಸಿಷನ್. ಕೃಷ್ಣ ಪ್ರಜ್ಞೆಯ ಅಭ್ಯಾಸದಲ್ಲಿ ರುಚಿ, ಜಪ ಮಾಡ್ತಾ ಏನಾಗುತ್ತೆ, ನಮಗೆ ಜಪ ಮಾಡ್ತಾನೆ ಇರೋಣ ಅಂತ ಅನ್ಸುತ್ತೆ, ಅಷ್ಟು ಒಂದು ಅದರಲ್ಲಿ ಟೇಸ್ಟ್ ಬರುತ್ತೆ. ಹಾಗೆ ಕೃಷ್ಣನಲ್ಲಿ ಆಸಕ್ತಿ. ನಂತರ ಭಾವ ಪರವಶ ಹಂತ, ಭಾವ ಅಂದ್ರೆ ಪ್ರೇಮ ಬರುವ ಮೊದಲು. ನಂತರ ಕೃಷ್ಣ ಪ್ರೇಮ. ನಮ್ಮ ಜೀವನದ ಗುರಿ ಏನಾಗಿರ್ತದೆ, ಕೃಷ್ಣ ಪ್ರೇಮ ಸಿಗುವಂಥದ್ದು. ಸೊ ಈ ರೀತಿಯಾಗಿ ಹಂತಗಳು ಇವೆ. ಹೆಚ್ಚಾಗಿ ನಾವು ಈ ಒಂದು ಅನರ್ಥ ನಿವೃತ್ತಿಯಿಂದ ನೆಕ್ಸ್ಟ್ ನಿಷ್ಠೆಗೆ ಬರ್ಲಿಕ್ಕೆ ತುಂಬಾ ಸಮಯ ತಗೊಳ್ತೇವೆ. ಯಾಕಂತೇಳಿದ್ರೆ ನಾವು ಜಪವನ್ನು ಎಷ್ಟು ಕರೆಕ್ಟ್ ಆಗಿ ಮಾಡ್ತೇವೆ, ಎಷ್ಟು ಪ್ರೀತಿ ಭಕ್ತಿಯಿಂದ ಆ ಶ್ರದ್ಧೆಯಿಂದ ಪೂರ್ತಿ ಕೃಷ್ಣ ಇದ್ದಾನೆ, ನನ್ನ ರಕ್ಷಣೆ ಮಾಡ್ತಾನೆ ಅಂತ ಪೂರ್ತಿ ನಂಬಿಕೆಯಿಂದ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ಏನಾಗುತ್ತೆ, ಸ್ವಲ್ಪ ಅಂದ್ರೆ ಕೆಲವು ವರ್ಷಗಳಲ್ಲಿ ಈ ಅನರ್ಥ ನಿವೃತ್ತಿ ಆಗುವಂಥದ್ದು. ನಂತರ ನಿಷ್ಠೆ. ಈ ರೀತಿಯಾಗಿ ಹಂತವಾಗಿ ಭಗವಂತನ ಒಂದು ಪ್ರೇಮ ಸಿಗ್ಬೇಕು, ಭಗವಂತನ ಧಾಮಕ್ಕೆ ಹೋಗ್ಬೇಕು, ಭಗವಂತನ ನೇರವಾಗಿ ನೋಡ್ಬೇಕು. ಇದೆಲ್ಲವೂ ಕೂಡ ನಿಷ್ಠೆ, ಫರ್ಮ್ ಡಿಸಿಷನ್ ತರ ಎಲ್ಲ ನಾವು ನೋಡ್ಬೋದು. ನಂತರ ಕೃಷ್ಣ ಪ್ರೇಮ ಸಿಗುವಂಥದ್ದು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು, ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಸೊ ಇಲ್ಲಿ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ, ಗುರುವಿನ ಬಳಿಗೆ ಹೋಗ್ಬೇಕು. ಇಲ್ಲಿ ಕೃಷ್ಣ ಬಲರಾಮರು ದೇವೋತ್ತಮ ಪರಮ ಪುರುಷರು, ಅವರಿಗೆ ಗುರುವಿನ ಬಳಿಗೆ ಹೋಗುವ ಅಗತ್ಯ ಇಲ್ಲ, ಅವ್ರಿಗೆಲ್ಲವೂ ತಿಳಿದಿದೆ. ಆದ್ರೂ ಕೂಡ ಅವರು ಸಂದೀಪಿನಿ ಗುರುಗಳ ಹತ್ರ ಹೋಗುವಂಥದ್ದು. ಯಾಕೆಂತ ಹೇಳಿದ್ರೆ ನಮಗೆ ಅವ್ರ ಎಕ್ಸಾಂಪಲ್ ಆಗಿ ತೋರಿಸುವಂಥದ್ದು. ನೀವು ಕೂಡ ಗುರುವಿನ ಬಳಿಗೆ ಹೋಗಿ, ಈಗ ಪ್ರಭುಪಾದರ ಬಳಿಗೆ ನೀವೆಲ್ಲರೂ ಕೂಡ ಬಂದಿದ್ದೀರಿ, ಹಾಗೆ ನಮ್ರರಾಗಿ ಅವರಿಗೆ ಪ್ರಶ್ನೆ ಮಾಡುವಂಥದ್ದು. ಈಗ ನಾವು ಪ್ರಭುಪಾದರ ಈ ಭಗವದ್ಗೀತೆ ಯಥಾರೂಪ ಈ ಪುಸ್ತಕವನ್ನು ಓದುವಾಗ ಅಲ್ಲಿ ಪ್ರಭುಪಾದರು ಇದ್ದಾರೆ, ಇಲ್ಲಿ ನಮ್ಗೆ ಅಸೋಸಿಯೇಷನ್ ಆಗುತ್ತೆ. ಯಾಕಂದ್ರೆ ಪ್ರಭುಪಾದರೇ ಅದನ್ನು ಬರೆದಿರುವಂಥದ್ದು. ನಮಗೆ ತಿಳಿಯುತ್ತೆ, ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವು ಸಿಗುತ್ತೆ ಓದೋದ್ರಿಂದ, ಕ್ಲಾಸ್ ಕೇಳೋದ್ರಿಂದ. ಗುರುವಿನ ಬಳಿಗೆ ಹೋಗಿ ನಮ್ರರಾಗಿ ಪ್ರಶ್ನೆ ಮಾಡುವಂಥದ್ದು. ಯಾಕಂದ್ರೆ ನಮ್ರತೆ ಬೇಕು ನಮ್ಮಲ್ಲಿ. ಅವರಿಗೆ ಸೇವೆ ಮಾಡುವಂಥದ್ದು, ಗುರುವಿನ ಸೇವೆ ಮಾಡಿ. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಅವರು ದೇವರನ್ನು ಕಂಡಿದ್ದಾರೆ, ಹಾಗಾಗಿ ನಮಗೆ ಆ ಒಂದು ಮಾರ್ಗದರ್ಶನ ನೀಡ್ತಾರೆ. ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಹಾಗೆ ಅಧಿಕೃತ ಗುರುಗಳ ಬಳಿಗೆ ಹೋಗುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಗುರುಮುಖೇನ ಪದ್ಮವಾಕ್ಯ, ನಾವೀಗ ಒಂದು ಕೀರ್ತನೆಯಲ್ಲಿ ನೋಡಿದ್ವಿ, ಶ್ರೀ ಗುರು ಚರಣ. ಇದರಲ್ಲಿ ಗುರುವಿನಿಂದ ಆ ಒಂದು ಏನು ದಿವ್ಯವಾದ ಒಂದು ಮಾರ್ಗದರ್ಶನ ನಮ್ಗೆ ಸಿಗುತ್ತೆ, ಉಪದೇಶ ಸಿಗುತ್ತೆ. ಅದನ್ನ ನಾವು ಅನುಸರಿಸಿ ಭಕ್ತಿ ಸೇವೆಯನ್ನು ಮಾಡುವಂಥದ್ದು. ಹಾಗೆ ದಿವ್ಯ ಜ್ಞಾನ ಹೃದಯ ಪ್ರಕಾಶಿತು, ಗುರು ಏನ್ ಮಾಡ್ತಾರೆ, ನಮ್ಮ ಹೃದಯದಲ್ಲಿ ಆ ದಿವ್ಯ ಜ್ಞಾನವನ್ನು ಪ್ರಕಾಶಿಸುವಂತೆ ಮಾಡ್ತಾರೆ. ಅದು ಗುರುಗಳಿಗೆ ಮಾತ್ರ ಸಾಧ್ಯ. ಇದನ್ನು ನಮಗೆ ಮಾದರಿಯಾಗಿ ಇಲ್ಲಿ ಭಗವಂತನೇ ಗುರುವಿನ ಬಳಿಗೆ ಹೋಗುವುದರ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಓಕೆ, ಆಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಿರ ಎಲ್ಲರೂ ಕೂಡ. ಓಕೆ, ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಪ್ರಶ್ನೆಗಳಿದೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು.